ಶುಭಾಶಯಗಳೊಂದಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬಂತೆ ವಿಶೇಷವಾಗಿ ಇಂದಿನ ಕನ್ನಡ ರಾಜ್ಯೋತ್ಸವದ ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಮನೋಹರ್ ಪ್ರಸಾದ್ ಅವರ ಸಂಸ್ಮರಣೆ ಮತ್ತು ಗೌರವ ಸನ್ಮಾನದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲರನ್ನೂ ಆದರದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬಂದಂತ ಎಲ್ಲ ಗಣ್ಯ ಅತಿಥಿಗಳನ್ನ, ಸನ್ಮಾನಿತರನ್ನ, ಹಿರಿಯರನ್ನ ಸ್ವಾಗತಿಸುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು, ಈ ಕಾರ್ಯಕ್ರಮವನ್ನ ಚಂದಗಾಣಿಸ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಕಳೆದ 28-29 ವರ್ಷಗಳಿಂದ ಬೇರೆ ಬೇರೆ ರೀತಿಯ ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ಸಾಹಿತ್ಯದ ಜೊತೆಗೆ ಎಲ್ಲ ಉಳ್ಳಾಲದ ಜನತೆಯ ಕರ್ನಾಟಕ ರಾಜ್ಯದಾದ್ಯಂತ ಜನಮನವಾಗಿರುವಂತಹ ಒಂದು ಸಮಿತಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಎಲ್ಲರನ್ನ ಒಗ್ಗೂಡಿಸಿ ಉಳ್ಳಾಲದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ಧೀಮಂತ ಮಹಿಳೆಯ ಸಾಕ್ಷಿಯಾಗಿ ನಮ್ಮ ಸಮಿತಿ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಕನ್ನಡ ರಾಜ್ಯೋತ್ಸವದ ಅಂದಿನ ದಿನದಂದು ಬಹುಶಃ ಸನ್ಮಾನ್ಯ ಮನೋಹರ್ ಪ್ರಸಾದ್ ಜಿಯವರನ್ನ ಮತ್ತೆ ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರ ಪ್ರಕೃತಿ ರಮಣೀಯವಾದಂತಹ ತಾಣದಲ್ಲಿ ಅವರು ಇಡೀ ದಿವಸ ನಮ್ಮ ಜೊತೆ ಒಬ್ಬ ಸಾಹಿತಿಯಾಗಿ, ಪತ್ರಕರ್ತರಾಗಿ, ಒಬ್ಬ ಸಹೋದರನಾಗಿ ಆ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟವರು. ಅವರ ಒಂದೊಂದು ಮಾತುಗಳು ಕೂಡ ಇವತ್ತಿಗೂ ಕೂಡ ನೆನಪಿನ ಜೊತೆಗೆ ಬಹಳ ಆತ್ಮೀಯತೆಯಿಂದ ನಮ್ಮ ಜೊತೆ ಕಳೆದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೊಸ ಹುರುಪನ್ನ ತುಂಬಿಸಿದವರು. ಅಂತ ದಿವ್ಯ ಚೇತನೆ ಇವತ್ತು ನಮ್ಮನ್ನ ಬಿಟ್ಟು ಅಗಲಿದೆ. ಆ ದಿವ್ಯ ಚೇತನಕ್ಕೆ ಭಗವಂತ ಸದ್ಗತಿಯನ್ನ ಕೊಡೋದ್ರ ಮೂಲಕ ಅವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ ಅವರು, ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಹಿರಿಯರು, ನಗುಮೊಗದ ಜಯರಾಮ್ ರೈ ಅವರು ಸನ್ಮಾನಿತರು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಗೌರವ ಉಪಸ್ಥಿತಿಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ನಿಮ್ಮೆಲ್ಲರ ಆತ್ಮೀಯರು. ಬಹುಶಃ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲೇ ಕಾರ್ಯಕ್ರಮಗಳಿರಲಿ ಅದಕ್ಕೆ ತುಂಬು ಸಹಕಾರದ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸದಾ ಹಸನ್ಮುಖಿಯಾಗಿ ನಮಗೆ ನಮ್ಮ ಉತ್ಸವದಲ್ಲಿ ಕೂಡ ಬಹಳಷ್ಟು ನಮಗೆ ಉತ್ಸಾಹ ಜೊತೆಗೆ ಪ್ರೋತ್ಸಾಹವನ್ನ ಕೊಡುವಂತವರು ಸನ್ಮಾನ್ಯ ಶ್ರೀ ರಾಜೇಶ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಈಗಾಗಲೇ ಹೇಳಿದ್ದೇವೆ, ದಿವ್ಯ ಚೇತನ, ಅದರಲ್ಲೂ ಕೂಡ ದಿವಂಗತ ಮನೋಹರ್ ಪ್ರಸಾದ್ ಜಿ ಅವರ ಸಂಸ್ಮರಣೆಯನ್ನ ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಬಹುಶಃ ಅವರು ಯಾವಾಗಲೂ ನಗುಮೊಗದ ಜೊತೆಗೆ ಇಡೀ ಒಂದು ನಮ್ಮ ಜಿಲ್ಲೆಯಾದ್ಯಂತ ತಂಡವನ್ನ ಪ್ರತಿನಿಧಿಸುವವರು ಸನ್ಮಾನ್ಯ ಶ್ರೀ ಪಿ ಹರೀಶ್ ರೈ ಅವರು, ಅಧ್ಯಕ್ಷರು ಮಂಗಳೂರು ಪ್ಲಸ್ ಕ್ಲಬ್, ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನ ಅಲಂಕರಿಸುತ್ತಾ ಮುಖ್ಯ ಅತಿಥಿಗಳಾದಂತ ವಸಂತ್ ಕೋಣಾಜ್ ಅವರು ನಮ್ಮ ಜೊತೆ ಬಂದು ಸೇರ್ಕೊಳ್ತಾರೆ. ಅದೇ ರೀತಿ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ನ ಉಪಾಧ್ಯಕ್ಷರಾದಂತಹ ಶ್ರೀ ರಾಜೇಶ್ ತೊಕ್ಕೋಟು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ನಮ್ಮ ಸನ್ಮಾನ್ಯ ಸದಾನಂದ ಬಂಗೇರರು ಗೌರವ ಉಪಾಧ್ಯಕ್ಷರು, ದಯವಿಟ್ಟು ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಮ್ಮ ಸಮಿತಿಯ ಅಧ್ಯಕ್ಷರಾದಂತ ದಿನಕರ್ ಉಳ್ಳಾಲ್ ಅವರು ಕೂಡ ಈ ಕಾರ್ಯಕ್ರಮವನ್ನ, ಸದಾನಂದ ಬಂಗೇರ್ ಅವರು ದಯವಿಟ್ಟು ವೇದಿಕೆಯನ್ನ, ಅದೇ ರೀತಿ ಸಮಿತಿಯ ಉಪಾಧ್ಯಕ್ಷರುಗಳಾದಂತ ಆಲಿಯಾ ಬಕ್ಕ ಮತ್ತು ದೇವಕಿ ಉಳ್ಳಾಲ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತೆಲ್ಲ ಕನ್ನಡ ರಾಜ್ಯೋತ್ಸವದ ಕಂಪು ಇಂಪು ತುಂಬಿ ತುಳುಕಾಡ್ತಾ ಇದೆ. ಮತ್ತೊಮ್ಮೆ ತಾಯಿ ಭಾರತಾಂಬೆಯ ಜೊತೆಗೆ ತಾಯಿ ಕನ್ನಡಾಂಬೆಯನ್ನ ಸ್ಮರಿಸುವುದರ ಮೂಲಕ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಅಬ್ಬಕ್ಕ ಉತ್ಸವ ಸಮಿತಿಯ ಸಹೋದರಿಯರಿಂದ ನಾಡಗೀತೆ. ತನು
ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನು ಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನು ಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಪುನ್ನ ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ತೈಲ ಪವೈಸರ ರಾಳಿದ ನಾಡೆ, ಜಂಗಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನು ಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಜಯಂತ್ ಉಳ್ಳಾಲ್ ಅವರು ನಮ್ಮ ಜೊತೆ ಬಂದು ಸೇರಿಕೊಳ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸನ್ಮಾನಿತರ ಒಂದು ಆಸನವನ್ನ ಸ್ವೀಕರಿಸಬೇಕು. ಬಂಧುಗಳೇ, ದಯವಿಟ್ಟು ಎಲ್ಲರೂ ಕೂಡ ಆಸನದ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಕೂತ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ, ಬಂದಂತಹ ಎಲ್ಲ ಅತಿಥಿಗಳನ್ನ ಪ್ರೀತಿ ಆದರಗಳಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಬೆನ್ನೆಲುಬು, ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲ್. ಕನ್ನಡ ರಾಜ್ಯೋತ್ಸವದ ಹಾಗೂ ದೀಪಾವಳಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಕಳೆದ 28 ವರ್ಷಗಳಿಂದ ನಾವೆಲ್ಲ ಹಬ್ಬಕ್ಕೋತ್ಸವ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಅಂತೇಳಿ ಪ್ರತಿ ವರ್ಷ ಮಾಡ್ತಾ ಇರ್ತಿದ್ದೇವೆ. ಸ್ವಾತಂತ್ರ್ಯೋತ್ಸವದಿಂದ ಹಿಡ್ಕೊಂಡು ಶಿಕ್ಷಕರ ದಿನಾಚರಣೆ, ರಾಜ್ಯೋತ್ಸವ ಕಾರ್ಯಕ್ರಮ ಅಥವಾ ನಮ್ಮ ಉಪನ್ಯಾಸ ಕಾರ್ಯಕ್ರಮ, ತಿಂಗಳಿಗೆ ಹಬ್ಬಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಪ್ರತಿ ಕಾಲೇಜಿನಲ್ಲಿ 7 ಸಲ ನಾವು ಉಪನ್ಯಾಸ ಕಾರ್ಯಕ್ರಮ ಮಾಡಿದ್ದೇವೆ. 8ನೇ ಕಾರ್ಯಕ್ರಮ ಇನ್ನೊಂದು ಸಲ ಆಗ್ತದೆ. ಕಡೆಯಾಗಿ ನಮ್ಮದು ಜನವರಿ ಫೆಬ್ರವರಿಯಲ್ಲಿ ಹಬ್ಬಕ್ಕೋತ್ಸವವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಇಲ್ಲೆಲ್ಲ ಇವರೆಲ್ಲ ಜಯಂತರವರಿದ್ದಾರೆ. ಪ್ರಾರಂಭದಲ್ಲಿ ಹಬ್ಬಕ್ಕೋತ್ಸವ ಸಮಿತಿಯ ಹಬ್ಬಕ್ಕದ ಕಾರ್ಯಕ್ರಮದಲ್ಲೆಲ್ಲ ನೀವೆಲ್ಲ ಭಾಗಿಯಾಗಿದ್ದೀರಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ನಮ್ಮ ಒಂದು ಲೆಕ್ಕದಲ್ಲಿ ನಮಗೆ ತುಂಬ ಸಂತೋಷವಾಗ್ತದೆ. ಏಕೆಂದರೆ ಕನ್ನಡ ರಾಜ್ಯೋತ್ಸವಕ್ಕೆ 50ನೇ ವರ್ಷದ ಹೆಸರಿನ ನಮ್ಮ ಮಹೋತ್ಸವವಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ಉದಯವಾಗಿ ಕೂಡ ಇವತ್ತು ನಮ್ಮ ಈ ನವೆಂಬರ್ 1ರಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಕಾರ್ಯಕ್ರಮ, ದೀಪಾವಳಿಯ ಕಾರ್ಯಕ್ರಮ ಒಟ್ಟಿಗೆ ಸೇರಿಕೊಂಡು ನಮ್ಮ ನಡೆಸುವ ಕಾರ್ಯಕ್ರಮ ಒಂದಾಗಿ. ಇಲ್ಲದ್ರೆ ನಾವು 2 ಸಲ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಒಂದು ದೀಪಾವಳಿ ಕಾರ್ಯಕ್ರಮ, ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು. ಈ 2 ಕಾರ್ಯಕ್ರಮ ಒಟ್ಟಿಗೆ ಆಗಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಪ್ರತಿ ಸಲ ಮಾಡುವಾಗೆ ನಾವು ಇಟ್ಟಿದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಮಾಜಿ ಶಾಸಕರು ಹಾಗೂ ಜಯರಾಮ್ ಶೆಟ್ಟಿಯವರು. ಅವರ ವಿಶೇಷವಾಗಿ ಏನಂತ ಹೇಳಿದರೆ, ಹಬ್ಬಕ್ಕೋತ್ಸವ ಪ್ರಾರಂಭ ಆಗುವಾಗ ಇಲ್ಲಿಯ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಹಬ್ಬಕ್ಕೋತ್ಸವ ಪ್ರಾರಂಭ ಹಂತಕ್ಕೆ ಅವರ ಚಾಲನೆಯ ಮೂಲಕ ಅವರು ಶಾಸಕರಾಗಿರುವಾಗ ಅಧ್ಯಕ್ಷರಾಗಿದ್ದುಕೊಂಡು ಹಬ್ಬಕ್ಕೋತ್ಸವ ಸಮಿತಿಯ ರಚನೆಗೆ ಅವರ ಪಾತ್ರ, ಅವರ ಅಧ್ಯಕ್ಷರಾಗಿದ್ದುಕೊಂಡು ಹಬ್ಬಕ್ಕೋತ್ಸವ ಸಮಿತಿಯ ರಚಿಸಲಾಯಿತು. ಆ ಪ್ರಾರಂಭದ ಅವರ MLA ಶಾಸಕರ ಸಂದರ್ಭದಲ್ಲಿ ಹಬ್ಬಕ್ಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ಪ್ರಥಮ ಹಬ್ಬಕ್ಕೋತ್ಸವವನ್ನು ಆಚರಿಸ್ತೇವೆ. ಇವತ್ತು ನಮ್ಮೊಟ್ಟಿಗೆ
ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮವರೇ ಆದ ಕನ್ನಡ ಸಂಸ್ಕೃತಿ ಇಲಾಖೆ, ಇವತ್ತು ಅವರಿಗೆ ತುಂಬ ಹೆಮ್ಮೆ ಆಗಬೇಕು, ನಮಗಿಂತ ಜಾಸ್ತಿ ಹೆಮ್ಮೆ ಆಗಬೇಕದು ರಾಜೇಶ್ ಅವರಿಗೆ. ಯಾಕಂತ ಹೇಳಿದರೆ ಅವರ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ, ಬೆಳಿಗ್ಗಿಂದ ಹಲವಾರು ಮಂದಿಗೆ ಪ್ರಶಸ್ತಿಯನ್ನು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಇಲ್ಲಿ ನಮ್ಮ 4 ಗಂಟೆಗೆ ನನಗೆ ಬರ್ತಾರಾ ಇಲ್ವಾ ಅಂತ ಅವರಿಗೆ ಡೌಟ್ ಇತ್ತು, ಅವ್ರು ಬರ್ತಾರಾ ಇಲ್ವಾ ಅಂತೇಳಿ. ನಮ್ಮ ರಾಜೇಶ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಗೆ ತುಂಬ ಸಂತೋಷವಾಗಿದೆ ಇವತ್ತು ಹರೀಶ್ ರೈ ಅವರು ಬಂದದ್ದು. ಅದಕ್ಕಿಂತ ತುಂಬ ಬೇಸರ ಅಂತ ಹೇಳಿದರೆ ಮನೋಹರ್ ಪ್ರಸಾದ್ ಅವರು ಇಲ್ಲ ಅಂತೇಳಿ. ಯಾಕಂತ ಹೇಳಿದರೆ 2 ವರ್ಷದ ಮೊದಲು ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವದ ಉದ್ಘಾಟನೆಯನ್ನು ನಮ್ಮ ಮನೆ ಹತ್ತಿರದಲ್ಲಿ ಅವರಿಗೆ, ಯಾಕಂತೇಳಿದ್ರೆ ಸ್ಟೇಜಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ನಮಗೆ ಬರಲಿಕ್ಕೆ ಆಗೋದಿಲ್ಲ, ಆದರೆ ಹಬ್ಬಕ್ಕೂ ಸಮಿತಿಯನ್ನು ನಮಗೆ ಬಿಡಲಿಕ್ಕೆ ಆಗೋದಿಲ್ಲ. ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ, ನೀವು ಒಂದು ಕೆಲಸ ಮಾಡಿ, ಎಲ್ಲಿಯಾದರೂ ಸ್ಟೇಜ್ ಇಲ್ಲದಲ್ಲಿ ಸ್ಟೇಜ್ ನೆಲದಲ್ಲಿ ಅಂದರೆ ಒಟ್ಟಾರದಲ್ಲಿ ಮಾಡಿ ಅಂತೇಳಿ ನಾವು ಅವರೊಂದು ಹಬ್ಬಕ್ಕೋತ್ಸವ ಸಮಿತಿಯ ನನ್ನ ಮನೆಯಲ್ಲಿ ಅವರು ಬಂದದ್ದು 2 ವರ್ಷ ಮೊದಲು ಹಬ್ಬಕ್ಕೋತ್ಸವ ಕಾರ್ಯಕ್ರಮಕ್ಕೆ, ರಾಜ್ಯೋತ್ಸವ ಕಾರ್ಯಕ್ರಮ ಬಂದದ್ದು. ಇವತ್ತು ನಾವು ತುಂಬ ಮಂದಿ ಅದನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಯಾಕಂದರೆ ಅಂಥ ಒಂದು ಮನೋಹರ್ ಪ್ರಸಾದ್ ಅವರ ಬಗ್ಗೆ ಮಾತಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಮನೋಹರ್ ಪ್ರಸಾದ್ ಅವರು ಮತ್ತು ಹಬ್ಬಕ್ಕೋತ್ಸವಕ್ಕೆ ಸಂಬಂಧ ಉಂಟು. ಯಾಕಂದರೆ ನಮ್ಮ ಹಬ್ಬಕ್ಕ ಸಂಕತನ ಪುಸ್ತಕಕ್ಕೆ ಉದಯವಾಣಿಯಲ್ಲಿ ಪ್ರತಿ ಸಲ ಸಹ ಅವರ ಬಗ್ಗೆ, ಅವರು ನಮ್ಮ ಹಬ್ಬಗಳ ಬಗ್ಗೆ ಬರೆದಂಥ ಎಲ್ಲ ಚರಿತ್ರೆಯ ಬಗ್ಗೆ ನಮ್ಮ ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ಹಾಗೆ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ಪ್ರಾರಂಭದ ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದವರು ನಮ್ಮ ಇವರಾಗಿದ್ದಾರೆ, ಯಾರು ಮನೋಹರ್ ಪ್ರಸಾದರಾಗಿದ್ದಾರೆ. ಪ್ರಪ್ರಥಮವಾಗಿ ಆವಾಗ ಶಿವರಾಮ್ ಕಾರಂತರವರು ನಮ್ಮ ಬಂದಿದ್ದರು, ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟನೆ ಮಾಡುವ ಕಾರ್ಯಕ್ರಮಕ್ಕೆ ಮನೋಹರ್ ಪ್ರಸಾದರವರ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿದವರು ಕೂಡ. ತದನಂತರ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಅವರು ಸೇರಿಕೊಂಡಂಥ ಮನೋಹರ್ ಪ್ರಸಾದರ ಒಂದು ಸಂಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಹರೀಶ್ ರೈ ಅವರು, ನಾನು ಅವರ ಹರೀಶ್ ರೈ ಅವರ ಸಂಸ್ಮರಣೆ ಕಾರ್ಯಕ್ರಮ ಬೇರೆ ಕಡೆಯಲ್ಲಿ ಹೇಳಿದ್ದು ಕೇಳಿದ್ದೇನೆ. ಇವತ್ತು ಅವರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಪತ್ರಕರ್ತರ ಸಂಘದ ನಮ್ಮ ಇಲ್ಲಿಯ ಅಧ್ಯಕ್ಷರು ಕೂಡ, ಕ್ಲಬ್ಬಿನ ಪತ್ರಿಕೆ ಕ್ಲಬ್ದ ಅಧ್ಯಕ್ಷರು ಕೂಡ ನಮ್ಮ ಹರೀಶ್ ರಾವ್ ಇದ್ದಾರೆ. ಅವರು ಅವರು ಸುಬ್ರಹ್ಮಣ್ಯರವರು 28 ವರ್ಷದಿಂದ ಅನುಭವ ಇದ್ದರು. 12 ವರ್ಷದಿಂದ ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿದ್ದಾರೆ. ಅದೇ ರೀತಿಯಲ್ಲಿ ಹೊಸದಿಗಂತ, ಉಷಾ ಕಿರಣ, ಉದಯವಾಣಿ, ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ, ಉಪಸಂಪಾದನೆಗೆ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಪ್ರಸ್ತುತ ಅವರು ಮಂಗಳೂರು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷ, ಮೊದಲು ಉಪಾಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ ಅದರ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು. ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಮಂಡಳಿ ಸದಸ್ಯ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಜಿಲ್ಲಾ ಘಟಕದ ಆಡಳಿತ ಮಂಡಳಿ ನಿರ್ದೇಶಕ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಮಾಜಿ ಅಧ್ಯಕ್ಷ, ಮಂಗಳೂರು ಪ್ರೆಸ್ ಕ್ಲಬ್ನ ಮಾಜಿ ಉಪಾಧ್ಯಕ್ಷ. ಈಗಾಗಲೇ ಹೇಳಿದ್ದೇನೆ. ಅವರಿಗೆ ಪ್ರಶಸ್ತಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, KU ವಾರ್ಷಿಕ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ಸುಳ್ಳಿ ಹಬ್ಬದಲ್ಲಿ KV ಯುವಜ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಗೌರವ ಸಲಹಾ ಪ್ರಶಸ್ತಿ, ರಾಜನೋಟ ಸಹಕಾರಿ ವೀರ ಹಾಗೂ ಮತಪಟ್ಟಿಕೆ ಪ್ರಕೃತಿಗಳು. ಅದೇ ರೀತಿಯಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಹರೀಶ್ ರೈ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ದಯಮಾಡಿ ವಸಂತ ಗೋಳದೇವ, ನೀವು ಪತ್ರಕರ್ತರಾಗಿ ಬರಬೇಡಿ, ನಮ್ಮ ಗೆಳೆಯರಾಗಿದ್ದೀರಿ, ನೀವು ಇದ್ದೀರಿ, ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ವಸಂತ ಕೊಣಜಿಯವರು ನಮ್ಮೊಟ್ಟಿಗೆ ಇದ್ದೀರಿ. ನಿಮ್ಮನ್ನು ಕೂಡ ನೀವು ಪತ್ರಕರ್ತರಲ್ಲೇ ಅಲ್ಲ, ಆದರೆ ನಮ್ಮ ಒಂದು ಗೆಳೆಯರಾಗಿ ಹಬ್ಬಕ್ಕೋತ್ಸವಕ್ಕೆ ಪ್ರತಿ ಸಲ ನಮ್ಮ ಏನೇ ಕಾರ್ಯಕ್ರಮ ಇದ್ದರೆ ಹಬ್ಬಕ್ಕೋತ್ಸವ ಪತ್ರಿಕೆಯಲ್ಲಿ ಉದಯವಾಣಿಯಲ್ಲಿ ಬರೆದಿದ್ರೆ ಜಯರಾಮ್ ಚೌಟ್ರಿಗೆ ಬೆಳಿಗ್ಗೆ ಫೋನ್ ನನಗೆ, ನಿಮ್ಗೆ ಯಾಕೆ ಉದಯವಾಣಿಯಲ್ಲಿ ಇವತ್ತು ಬರಲಿಲ್ಲ ಅಥವಾ ಬೇರೆ ಪತ್ರಿಕೆಯಲ್ಲಿ ಏನು ಬರಲಿಲ್ಲ, ಎಲ್ಲ ಪತ್ರಿಕೆಯವರನ್ನು ಕೇಳೋದು ಉದಯವಾಣಿ ಯಾಕೆ ಬರಲಿಲ್ಲ ಅಂತ ಹೇಳೋ ವಿಚಾರದಲ್ಲಿ. ಅಂತ ಪತ್ರಿಕೆ ಮಾಧ್ಯಮದ ಇವತ್ತು ಅಧ್ಯಕ್ಷರಾಗಿ, ಉಳ್ಳಾಲದ ಅಧ್ಯಕ್ಷರಾಗಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತು ನಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರು ಬರಬೇಕಿತ್ತು. ಅವರು ಬದಲಿಗೆ ಉಪಾಧ್ಯಕ್ಷರ ರಾಜೇಶ್ ಅವರು ಇದ್ದಾರೆ. ನಾವು ಪ್ರತಿ ಸಲ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಾಗ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಅವರೊಂದು ಪಾತ್ರ ಇದೆ. ಯಾಕಂದ್ರೆ ಪ್ರತಿ ಸಲ ಸಹ ಹಬ್ಬಕ್ಕನಿಗೆ ಪ್ರಥಮವಾಗಿ ಇಡೀ ಉಳ್ಳಾಲದಲ್ಲಿ ಹಬ್ಬಕ್ಕನಿಗೆ ಸ್ವಾತಂತ್ರ್ಯೋತ್ಸವ ಮಾಲೆಯನ್ನು ಹಾಕೋದು ಪತ್ರಕರ್ತರ ಸಂಘದ ಅಧ್ಯಕ್ಷರವರು. ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಇಲ್ಲಿ ಬಂದಿದ್ದೀರಿ. ಅವರ ಪರವಾಗಿ ರಾಜೇಶ್ ಅವರಿಗೆ ನಿಮ್ಮೆಲ್ಲರ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ
ಉಪಾಧ್ಯಕ್ಷರುಗಳು, ಗೌರವ ಉಪಾಧ್ಯಕ್ಷರಾದ ಸದಾನಂದ ಮಂಗೇರವರು. ಯಾಕಂದರೆ ಸದಾನಂದ ಮಂಗೇರವರಾಗಲಿ, ಜಯಂತ್ ಉಳ್ಳಾಲಾಗಲಿ, ನಮ್ಮ ಇವರು ಅಲಿಬಕ್ಕನವರಾಗಲಿ, ಎಲ್ಲರೂ ಕೂಡ ನಾವೆಲ್ಲ 28 ವರ್ಷ ಮೊದಲು ನಾವು ಹಬ್ಬಕ್ಕೋತ್ಸವ ಸಮಿತಿ ಒಟ್ಟಿಗಿದ್ದೆವು. ಮಲ ಜಯರಾಮ್ ರೈ ಅವರು ಕೂಡ ತುಂಬ ಸಲ ಹಬ್ಬಕ್ಕೋತ್ಸವ ಕಾರ್ಯಕ್ರಮ ಬಂದಿದ್ದಾರೆ, ಅವ್ರಿಗೆ ಸಹ ಗೊತ್ತುಂಟು ಹಬ್ಬಕ್ಕೋತ್ಸವದ ಕಾರ್ಯಕ್ರಮದಲ್ಲಿ. ಆ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿರುವಂಥ ಇದಕ್ಕೆ ಸದಾನಂದ ಮಂಗೇರವರು ಭಗವತ್ ಸಂಘದ ಮಾಜಿ ಅಧ್ಯಕ್ಷರು, ಅವರು ನಾವು ಈಗಲೂ ಕೂಡ ಅಧ್ಯಕ್ಷ ಅಂತ ಹೇಳ್ತೇವೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಗೌರವ ಉಪಾಧ್ಯಕ್ಷರಾದ ಆಲ್ಯಪ್ಪನವರಿದ್ದಾರೆ, ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿಯಲ್ಲಿ ದೇವಕಿ ಅವರು ನಮ್ಮೊಟ್ಟಿಗಿದ್ದಾರೆ, ಗೌರವ ಉಪಾಧ್ಯಕ್ಷರಾದ ದೇವಕಿ ಅವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿ ಎಲ್ಲ ಕಾರ್ಯದರ್ಶಿಗಳು, ವಿಶೇಷವಾಗಿ ಇಲ್ಲಿ ಕಾಣುವ ಹಬ್ಬಕ್ಕವರು ಎಲ್ಲ ನೀವೆಲ್ಲ ಬಂದಿದ್ದೀರಿ ಇವತ್ತು. ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮ್ಮಲ್ಲಿ ಇವತ್ತು 3 ಮಂದಿಗೆ ನಾವು ಸನ್ಮಾನ ಮಾಡಬೇಕಂತೇಳಿ ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇದು ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಸನ್ಮಾನ ಕಾರ್ಯಕ್ರಮ, ಹಬ್ಬಕ್ಕೋತ್ಸವ ಆಗಲಿ, ಹಬ್ಬಕ್ಕೆ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ನೋಡಿದರೆ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇಬ್ಬರ ಮಹಿಳೆಗೆ ಕೊಡುದು. ಅದೇ ರೀತಿ ನಿರಂತರವಾಗಿ ಶಿಕ್ಷಕರಿಗೆ ನಾವು ಕೊಡುವಂಥ ಕಾರ್ಯಕ್ರಮ ಅಥವಾ ಇವತ್ತು ಕೊಡುವಂಥ ಕಾರ್ಯಕ್ರಮ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಸನ್ಮಾನ್ಯ ಶ್ರೀ ಮಲಾ ಜಯರಾಮರವರು. ವಿಶೇಷವಾಗಿ ಅವರು ಖ್ಯಾತ ಪತ್ರಕರ್ತರು. ಅವರ ಬಗ್ಗೆ ಇನ್ನೊಂದ್ಸಲ ಅವರ ವಿವರಣೆಯನ್ನು ಕೊಡಲಿಕ್ಕಿದ್ದಾರೆ. ಡೆಕ್ಕನಾಡು ಪತ್ರಿಕೆಯಲ್ಲಿ, ನವಭಾರತ ಪತ್ರಿಕೆಯಲ್ಲಿ ಇದ್ಕೊಂಡು ಈಗಲೂ ಕೂಡ ಅವರು ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಪತ್ರಕರ್ತೆ ಬಗ್ಗೆ. ಅದೇ ರೀತಿ ಅವರು ಸಾಹಿತಿ ಕೂಡ ಆಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾನು ಈಗಾಗಲೇ ಹೇಳಿದರೆ ಜಯಂತ್ ಉಳ್ಳಾರವರು ನಮ್ಮಲ್ಲಿ ಆ ಸಲ ಕಾರ್ಯಕ್ರಮ ಮಾಡುವಾಗ ಅವರಿದ್ದರು. ಅವರ ಮಿಸಸ್ ಇಲ್ಲಿ ಬಂದಿದ್ದಾರೆ. ಅವರು ಬಂದಿದ್ರೆ ಅವರು ಕೂಡ ನಮಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಡ್ಯಾನ್ಸ್ ಕಾರ್ಯಕ್ರಮ ಆಗಲಿ, ಅವರ ಹಲವಾರು ಕಾರ್ಯಕ್ರಮದ ಬಗ್ಗೆ ನಮ್ಮ ಹಬ್ಬಕ್ಕೋತ್ಸವ ಸಮಿತಿ ಒಟ್ಟಾಗಿಕೊಂಡು ಅವರು ಕೂಡ ನಮ್ಮೊಟ್ಟಿಗೆ ಇವತ್ತು ಬಂದಿದ್ದಾರೆ. ಅವರ ಪರಿಚಯ ಕೂಡ ಇನ್ನು ನಮ್ಮ ಪರಿಚಯಿಸುವವರು ನಮ್ಮನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಕುಳ್ಳದಲ್ಲಿ ನೀವು ಎಲ್ಲರೂ ನೋಡ್ತಾ ಇದ್ದೀರಿ, ಪ್ರತಿ ಸಲ ವಿಡಿಯೋಗ್ರಾಫರ್ ಆಗಲಿ, ಬೇರೆ ಎಲ್ಲ ಕಾರ್ಯಕ್ರಮದಲ್ಲಾಗಲಿ ಜಯಂತ್ ನಮ್ಮವರೇ, ಉಳ್ಳಾಲದವರೇ ನಮ್ಮವರು ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಜಾನ್ ಡಿಸೋಜಾ ಅವರು ನನ್ನ ಆತ್ಮೀಯ ಮಿತ್ರರು ಕೂಡ. ನಾವು ಸಣ್ಣದಿರುವಾಗೆಲ್ಲ ನಾವೆಲ್ಲ ತಗೊಳ್ತಿದ್ರು. ಛಾಯಾಗ್ರಾಹಕರಾಗಿ ನಮ್ಮ ಒಂದು ರೀತಿಯಲ್ಲಿ ಖ್ಯಾತ ಛಾಯಾಗ್ರಾಹ. ಈಗ ಮೊದಲೇ ಆ ಸಂದರ್ಭದಲ್ಲಿ ಛಾಯಾಗ್ರಾಹಕರು ಅಂದರೆ ಯಾರು ಕೇಳುವವರಿಲ್ಲೇ ಇರಲಿಲ್ಲ. ಈಗೆಲ್ಲ ಚಿದಾನಂದರು ಇದ್ದಾರೆ, ಅವರೆಲ್ಲ ಹಲವಾರು ಮಂದಿ ಬಂದಿದ್ದೀವಿ. ಜಾನ್ ಡಿಸೋಜಾ ಅವರು ಹಿರಿಯ ಛಾಯಾಗ್ರಾಹಕರಾಗಿದ್ದಾರೆ. ಮೊದಲ ಯಾವ ಕ್ಯಾಮೆರಾ ಉಂಟು ಹಿಡ್ಕೊಂಡು ಛಾಯಾಗ್ರಾಹಕ ಮಾಡಿಕೊಂಡು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನನ್ನ ಮಿತ್ರರು ಪತ್ರಿಕಾ ಮಾಧ್ಯಮದವರು ಇವತ್ತು ಹಲವಾರು ಮಂದಿ ಬಂದಿರ್ತೀವಿ. ದೃಶ್ಯ ಮಾಧ್ಯಮದವರು, ಛಾಯಾಗ್ರಾಹಕರು, ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರು ಇವೆಲ್ಲ ಬಂದಿರಿ. ನಮಗೆ ಬೆನ್ನೆಲುಬಾಗಿರೋ. ಯಾಕಂದರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಇಂತಹ ಸಣ್ಣ ಕಾರ್ಯಕ್ರಮಕ್ಕೆ ನೀವು ಪ್ರೋತ್ಸಾಹ ಕೊಡುವಂಥದ್ದು ನಮಗೆ ತುಂಬ ಸಂತೋಷವಾಗ್ತದೆ. ಎಲ್ಲರಿಗೂ ಸಹ ನಾನು ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮವರೆಗೂ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಬಂದಿರುವ ಎಲ್ಲ ಬಂಧು ಭಗಿನಿಯವರಿಗೆ ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಇವತ್ತಿನ ಈ ಹಾಲ್ನ ಬಗ್ಗೆ, ಯಾಕಂದರೆ ಇದು ಪ್ರಪ್ರಥಮವಾಗಿ ಈ ಸಭೆಯಲ್ಲಿ ನಡೆಯಿತು. ಮೊದಲೇ ಇಲ್ಲಿ ಹೋಟೆಲ್ ಇತ್ತು, ಚಾದ ಹೋಟೆಲ್ ಇತ್ತು. ಅವ್ರು ಬಿಟ್ಟುಕೊಡ್ಲಿಕ್ಕೆ ಆದರೂ ಇವರ ದನಿಯವರು ಹೇಳಿದ್ರು, ಆಯ್ತು ನಿಮ್ಗೆ ಬಿಟ್ಟುಕೊಡ್ತೇವೆ, ನೀವು ಇದನ್ನು ಉಪಯೋಗ ಮಾಡಿಕೊಂಡು ಹಬ್ಬಕ್ಕೋತ್ಸವ ಸಮಿತಿಗೆ ಪ್ರಪ್ರಥಮ ಇದೆಲ್ಲ ಡೆಕೋರೇಷನ್ಸ್ ಇದೆಲ್ಲ ವ್ಯವಸ್ಥೆ ಮಾಡಿದೆ ಅವರು. ಈ ವೆಜ್ನೋವೇಷನ್ ಹೋಟೆಲ್ನ ಅವರ JP ಅವರಿದ್ದಾರೆ. ಅವರು ನಮಗೆ ಬರೀ ಒಂದು ನಮಗೆ ಚಾದ ಮಾತ್ರ ಖರ್ಚು, ಬೇರೆಲ್ಲ ಹಾಲ್ನ ಖರ್ಚೆಲ್ಲ ಅವರೇ ನೋಡ್ಕೊಡೋದು. ಮೈಕ್ ಸನಿ ಅವರು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದೆ ಅವರು. ಅವರಿಗೆ ವಿಶೇಷವಾಗಿ ನಾನು ಅವರಿಗೆ ಸ್ವಾಗತ ಕೊಡ್ತಾ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮನದ ಮಾತುಗಳ ಜೊತೆ ಯಾವಾಗಲೂ ಎಲ್ಲರನ್ನ ಸೇರಿಸುವಂತಹ ಒಂದು ಅತ್ಯದ್ಭುತ ಪ್ರತಿಭೆ ಇರುವವರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತಾ, ತಾಯಿ ಕನ್ನಡಾಂಬೆಯನ್ನ ಸ್ಮರಿಸುವಂತಹ ಸುದಿನ ಇವತ್ತು. ಕೇವಲ ಒಂದು ದಿನ ಮಾತ್ರ ಅಲ್ಲ, ಜೀವನ ಪರ್ಯಂತ ಮಾತೃಭಾಷೆ ಪಿತೃಭಾಷೆಯ ಜೊತೆಗೆ ಕನ್ನಡಿಗರು ನಾವೆಲ್ಲಿ ಹೋದರೂ ಕೂಡ ಕನ್ನಡಿಗರೆಂಬ ಹೆಮ್ಮೆ ನಮ್ಮೆಲ್ಲರಲ್ಲಿ ಇರಲಿ ಎಂಬ ಸದುದ್ದೇಶದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆಯನ್ನ ಮತ್ತು ತಾಯಿ ಕನ್ನಡಾಂಬೆಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದಂತಹ ಸನ್ಮಾನ್ಯ ರಾಜೇಶ್ ಅವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ.
ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯರೇ, ಈಗಾಗಲೇ ದೀಪ ಬೆಳಗಿಸುವುದರ ಮೂಲಕ ಪಂಚಭೂತಗಳು, ಪಂಚದಿಕ್ಕುಗಳು, ಪಂಚಮೋಂಕಾರ ಸಿದ್ಧಿ ಎಂಬಂತೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲಿ ಎಂಬ ಸದುದ್ದೇಶದೊಂದಿಗೆ ಕಾರ್ಯಕ್ರಮಕ್ಕೆ ದೀಪದ ಪ್ರಜ್ವಲನೆಯಾಗಿ ತಾಯಿ ಭಾರತಾಂಬೆಗೆ ಪುಷ್ಪ ನಮನವನ್ನ ಅರ್ಪಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಈ ಒಂದು ಪುಷ್ಪ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಮತ್ತೆ ತಾಯಿ ಕನ್ನಡಾಂಬೆಯ ವಿಶೇಷವಾಗಿ ತಾಯಿ ಕನ್ನಡಾಂಬೆಯನ್ನ ಉಳಿಸುವ, ಬೆಳೆಸುವ, ಕನ್ನಡ ಭಾಷೆಯನ್ನ ನಾವೆಲ್ಲರೂ ಉಪಯೋಗಿಸುವ, ನಮ್ಮ ವೃತ್ತಿ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಈ ಭಾಷೆಗೆ ನಮ್ಮದೇ ಆದಂತಹ ಆದ್ಯತೆಯನ್ನು ನೀಡುವಂತಹ ಸದುದ್ದೇಶವಿರಲೆಂಬ ಉದ್ದೇಶದೊಂದಿಗೆ ಇದೀಗ ಪ್ರತಿ ವರ್ಷದಂತೆ ದೀಪಾವಳಿಯ ಸಂಭ್ರಮ ನಮ್ಮಲ್ಲಿ ನಡೆಯುತ್ತದೆ. ನಮ್ಮ ಪ್ರೀತಿಯಿಂದ ಪ್ರೀತಿ ಹಂಚಲು ದೀಪದಿ ನೀ ತಿಳಿಯೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಕೊನೆಯೆಂದರು ಹಬ್ಬವಾದ ಕೇಗಲು ಎಂದರು, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸಿಗೆ ಬೇಕು ಮಾನವ. ಕಾರ್ಯಕ್ರಮದ ಅಟ್ಟಣೆಯಾಗಿದೆ. ತೊಡಟು ಪಲ್ಲಕ್ಕನೆ ಗಡಿಬಿಡಿಟ್ಟು ಬಿನ್ನೇರು ಬನ್ನಗ ಇಂಚ ಅಟ್ಟಣೆಯನ್ನ ಅಂಚೆನೆ ಎಂಗ್ಲನ ಅಪ್ಪೆಲ್ಲು ಹಬ್ಬಕ ಉತ್ಸವ ಸಮಿತಿ ಅಂಚೆನೆ ಮಾತೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ಓಲ ಓ ಸಂದರ್ಭ ನಿಭಾಯಿಸಿನ ಜಾಣ್ಮೆ ಬಂಧುಗಳೇ. ಈಗಾಗಲೇ ಹಬ್ಬಕ ಉತ್ಸವ ಸಮಿತಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ನಮ್ಮ ಉಳ್ಳಾಲ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ರಾಜ್ಯಾದ್ಯಂತ ಮನೆ ಮಾತಾಗಿರುವ ಒಂದು ಸಂಸ್ಥೆ. ಈ ಸಂಸ್ಥೆಗೆ ನಮ್ಮ ಜೊತೆ ಅಂದು ಸನ್ಮಾನ್ಯ ನಮ್ಮೆಲ್ಲರ ಇವತ್ತಿನ ಕಾರ್ಯಕ್ರಮದ ವಿಶೇಷ ಸವಿ ನೆನಪಿನ ಜೊತೆಗೆ, ನುಡಿ ನಮನದ ಜೊತೆಗೆ ಅವರನ್ನ ನಾವೆಲ್ಲರೂ ಕೂಡ ಪತ್ರಿಕಾ ರಂಗದ ಭೀಷ್ಮರು ದಿವಂಗತ ಮನೋಹರ್ ಪ್ರಸಾದ್ ಅವರ ಸಂಸ್ಮರಣೆಯನ್ನ ನೀಡಲಿಕ್ಕೆ ಒಬ್ಬ ಸೂಕ್ತರು ಯಾರು, ಅವರ ಆಗು ಹೋಗುಗಳು ಮತ್ತು ಅವರನ್ನ ಬಹಳ ತೀರಾ ಹತ್ತಿರದಿಂದ ಬಲ್ಲವರು ಯಾರು ಅಂತ ಯೋಚನೆ ಮಾಡುವಾಗ ನಮ್ಮ ಅಧ್ಯಕ್ಷರು, ನಮ್ಮ ಹಿರಿಯರೆಲ್ಲ ನಮಗೆ ಗಮನಕ್ಕೆ ಬಂದಿರುವಂಥದ್ದು, ಮತ್ತೆಲ್ಲರ ಪ್ರೀತಿಯ ಅಣ್ಣ ಅಂತ ಹೇಳ್ಬೋದು. ಒಬ್ಬ ರಾಜಕೀಯದಲ್ಲಿರುವ ಕೂಡ ಗಮನಿಸಿರುವಂಥದ್ದು. ಅವರೆಲ್ಲರನ್ನ ಕೂಡ ಒಗ್ಗೂಡಿಸಿಕೊಂಡು ಕೇವಲ ಒಬ್ಬ ಪತ್ರಕರ್ತನಾಗಿರಲಿಲ್ಲ, ಅವರ ಸಲಹೆ ಸೂಚನೆಗಳ ಮೂಲಕ ಭವ್ಯ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬಹುದು, ಅವರ ಸಲಹೆಗಳನ್ನ ಕೂಡ ನಾವು ಪಡೆಯುತ್ತಾ ಇದ್ದೆವು. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ PB ಹರೀಶ್ ರೈ ಅಧ್ಯಕ್ಷರು, ಮಂಗಳೂರು ಪ್ರೆಸ್ ಕ್ಲಬ್, ಇವರು ದಿವಂಗತ ಮನೋಹರ್ ಪ್ರಸಾದ್ ಅವರ ಸಂಸ್ಮರಣೆಯನ್ನ ನೀಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇಂದಿನ ಈ ಸುದಿನದ ಕಾರ್ಯಕ್ರಮದಂದು ನಾವೆಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆಯ ಜೊತೆಗೆ ಸನ್ಮಾನ್ಯರಿಗೆ ನುಡಿ ನಮನವನ್ನ ಸಲ್ಲಿಸೋಣ. ದಯವಿಟ್ಟು ತಾವೆಲ್ಲರೂ ಇದ್ದ ಸ್ಥಳದಲ್ಲೇ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆ ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಮನೋಹರ್ ಪ್ರಸಾದ್ರಿಗಾಗಿ. ಓಂ ಶಾಂತಿ. ಧನ್ಯವಾದಗಳು ಸ್ನೇಹಿತರೆ. ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಒಂದಾಗಿ ಬರ್ತಾ ಇದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಗೆಲ್ಲಲು. ಖಂಡಿತವಾಗಿಯೂ ಸತ್ಯ. ಇಂಥ ಪ್ರೀತಿಯನ್ನ, ಪ್ರತಿಭೆಯನ್ನ
ಯಾವುದೇ ಇವತ್ತು ನಮ್ಮಂತಹ ಒಬ್ಬ ಪುಟ್ಟ ನಿರೂಪಕರಿಗೆ ಕೂಡ ಮಾದರಿಯಾಗಿ ಗುರುಗಳಾಗಿದ್ದಂಥವರು ತಿದ್ದಿ ತೀಡಿ ಪತ್ರಿಕಾ ರಂಗಕ್ಕೆ ಮತ್ತು ಇಡೀ ಪತ್ರಿಕೋದ್ಯಮಕ್ಕೆ ಶಕ್ತಿಯನ್ನ ತುಂಬಿದವರು ದಿವಂಗತ ಮನೋಹರ್ ಪ್ರಸಾದ್ ಜಿಯವರು. ಇವರ ನುಡಿ ನಮನದ ಜೊತೆಗೆ ಇವರ ಸಂಸ್ಮರಣೆಯನ್ನ ಮಾಡಲಿಕ್ಕಿದ್ದಾರೆ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂತಹ ಸನ್ಮಾನ್ಯ PB ಹರೀಶ್ ಶ್ರೀಗಳು, ಅಧ್ಯಕ್ಷರು ಮಂಗಳೂರು ಪ್ರೆಸ್ ಕ್ಲಬ್. ದಯವಿಟ್ಟು ತಾವುಗಳು ಈ ಒಂದು ಸಂಸ್ಮರಣಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಹಳ ಅಭಿಮಾನದಿಂದ ಮತ್ತು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಪೊಲೀಸ್ನವರು ಮತ್ತು ಪತ್ರಕರ್ತರು ನಾವು ವೃತ್ತಿಯಲ್ಲಿರುವಾಗ ನಮಗೆ ಬಹಳ ಗೌರವ. ಪೊಲೀಸ್ನವರ ಬಗ್ಗೆ ಸ್ವಲ್ಪ ಹೆದರಿಕೆ, ಪತ್ರಕರ್ತರ ಬಗ್ಗೆ ಕೂಡ ಒಂದು ಸಮ ಅಂಜಿಕೆ. ಹಾಗಾಗಿ ಈ ಎರಡು ವೃತ್ತಿಯಲ್ಲಿ ಇರುವಷ್ಟು ದಿವಸ ಬಹಳ ಗೌರವ ಇರ್ತದೆ. ವೃತ್ತಿಯ ಅವನು ನಿವೃತ್ತಿ ಆದ ಮೇಲೆ ಅವರಿಗೆ ಯಾರು ಕೇಳೋರು ಇಲ್ಲ, ಯಾರು ಗೌರವಿಸೋರು ಇಲ್ಲ. ಆದರೆ ಇವತ್ತು ಮನೋಹರ್ ಪ್ರಸಾದ್ ಅಂತ ಒಂದು ಪತ್ರಕರ್ತರು ಇವತ್ತಿಗೆ ಸರಿಯಾಗಿ 8 ತಿಂಗಳು ಕಳೆದಿದೆ. ಮಾರ್ಚ್ 1ರಂದು ಮನೋಹರ್ ಪ್ರಸಾದ್ ಅವರು ನಮ್ಮ ನಗರಿದ್ದಾರೆ. ಮನೋಹರ್ ಪ್ರಸಾದ್ ಅಂತ ಒಂದು ಪತ್ರಕರ್ತರನ್ನ ಈ ರೀತಿ ಒಂದು ಅಪ್ಪಕ್ಕ ಉತ್ಸವ ಸಮಿತಿಯವರು ಸ್ಮರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಿಜವಾಗಿಯೂ ನಾನು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಪತ್ರಕರ್ತರ ನೆಲೆಯಲ್ಲಿ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಆರಂಭದಲ್ಲಿ ಸಮಿತಿಯವರಿಗೆ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಮನೋಹರ್ ಪ್ರಸಾದರ ಮಾತುಗಳನ್ನು ಕೇಳಿದರೆ ನಿಮಗೆ ಉಲ್ಲೇಖ ಮಾಡಿದ್ರು. ಮನೋಹರ್ ಪ್ರಸಾದ್ ಈ ಸಮಿತಿಯ ಆರಂಭದ ದಿನದಲ್ಲಿ ಕೂಡ ಅದರ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದ್ರು ಮತ್ತು 1 ವರ್ಷ 2 ವರ್ಷದ ಹಿಂದೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದನೆಲ್ಲ ನಿಮ್ಮ ಸಮಿತಿಯ ಅಧ್ಯಕ್ಷರು ಉಲ್ಲೇಖ ಮಾಡಿಕೊಂಡ್ರು. ಜಯರಾಮ್ ರೈ ಅವರಿಗೆಲ್ಲ ಗೊತ್ತಿದೆ. ಈ ಪತ್ರಕರ್ತ ಅಂತ ಹೇಳುವಾಗ ಮೊದಲು ಕಲ್ಪನೆ ಏನು ಬರ್ತಿತ್ತು ಅಂತ ಹೇಳಿದ್ರೆ ಒಂದು ಸಣಕಲು ದೇಹ, ಒಂದು ಲೂಸ್ ಪೈಜಾಮ, ಎಂಥದ್ದು ಪೈಜಾಮ ಇದು ಹಾಕ್ತಾರಲ್ಲ ಅದು, ಒಂದು ಚೀಲ, ಒಂದು ಕುರುಚಲ ಗಡ್ಡ, ಪತ್ರಕರ್ತರೆಲ್ಲ ಆ ರೀತಿಯ ಒಂದು ಪರಿಕಲ್ಪನೆ ಇತ್ತು. ಮೊದಲ ಬಾರಿಗೆ ಪತ್ರಕರ್ತ ಹೇಳಿದ್ರೆ ಒಬ್ಬ ಸೆಲೆಬ್ರಿಟಿ, ಒಬ್ಬ ಸಿನಿಮಾ ಸ್ಟಾರ್ನಾಗಿ ಒಬ್ಬ ಪತ್ರಕರ್ತ ಕಾಣಿಸಿಕೊಂಡದ್ದು ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಮೊದಲು ಮನೋಹರ್ ಪ್ರಸಾದ್. ನಾನು ಯಾವಾಗಲೂ ಅವರು ಸಹ ಹೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ ಯಾವಾಗಲೂ ಸೆಲೆಬ್ರಿಟಿ ಪತ್ರಕರ್ತ ಇರೋದು ಮನೋಹರ್ ಪ್ರಸಾದ್. ನಾವು ನಮ್ಮಲ್ಲಿ ಈಗ ಸಹಕಾರಿ ಕ್ಷೇತ್ರಕ್ಕೆ ನಾವು ರಾಜೇಂದ್ರ ಕುಮಾರ್ದು, ಮೊಳಾಡಿ ಅವರ ಹೆಸರು ಹೇಳ್ತೇವೆ. ನಾಟಕ ಅಂತ ಹೇಳಿದ ಕೂಡಲೇ ವಿಶ್ವರಾಮ್ ಇವ್ರದ್ದು ಕಾಪಿ ಕಾಟ್ರಿಂದ ವಿಜಯ್ ಕುಮಾರ್ ಕೊಡಿ ಇರ್ಬೇಕು. ಹಾಗೆ ನಮ್ಮಲ್ಲಿ ಪತ್ರಕರ್ತರು ನಾವು ಬೆಂಗಳೂರಿನಲ್ಲಿ ಕೇಳಲಿ, ವಿಜಯಪುರಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಮಂಗಳೂರಿನವರು ಪತ್ರಕರ್ತರು ಮನೋಹರ್ ಪ್ರಸಾದ್ ಗೊತ್ತಿದೆ ಅಂತ ಕೇಳ್ತಾರೆ. ಯಾಕೆ ಹೇಳಿದ್ರೆ ನಾನು ಮೊದಲ ಬಾರಿಗೆ ಒಬ್ಬ ಪತ್ರಕರ್ತ ಸೆಲೆಬ್ರಿಟಿ ಹಂತಕ್ಕೆ ಬೆಳೆದವರು ಮನೋಹರ್ ಪ್ರಸಾದ್. ಒಂದು ರಾಜದೂತ್ ಬೈಕಿನಲ್ಲಿ ಒಬ್ಬ ಇನ್ಸರ್ಟ್ ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಆ ಸ್ಟೈಲಿಶ್ ಯಾರು ಪತ್ರಕರ್ತ. ಅದಕ್ಕೋಸ್ಕರ ಇದು ನಾನು ಯಾಕೆ ಅಂದ್ರೆ ಈಗ ನಾನೇ ನನ್ನ ಮನೋಹರ್ ಪ್ರಸಾದ್ ಬಗ್ಗೆ ಒಂದು ಅವರು ಅಗಲಿದ ಮೇಲೆ ಕೂಡ 3-4 ವೇದಿಕೆಗಳಲ್ಲಿ ನನಗೆ ಮಾತನಾಡೋಕೆ ಒಂದು ಅವಕಾಶ ಸಿಕ್ಕಿತ್ತು. ಅವರ ಬಗ್ಗೆ ಲೇಖನಗಳನ್ನು ಬರೆಯುವ ಒಂದು ಅಭಿನಂದನಾ ಗ್ರಂಥದಲ್ಲಿ ಬರೆಯುವ ಅವಕಾಶ ಸಿಕ್ಕಿದ್ರಲ್ಲಿ ಕೂಡ ನಾನು ಉಲ್ಲೇಖ ಮಾಡಿದ್ದೆ. ನಮ್ಮ 2 ಜಿಲ್ಲೆಯಲ್ಲಿ ಕಳೆದ 1-2-3 ದಶಕದಲ್ಲಿ ಸುಮಾರು 1000 ಮಂದಿ ಪತ್ರಕರ್ತರಾಗಿದ್ದಾರೆ. ಪತ್ರಕರ್ತರಲ್ಲಿ ವರದಿಗಾರರು, ನಾವೆಲ್ಲ ವರದಿಗಾರಿಕೆಯಲ್ಲಿ ಕೆಲಸ ಮಾಡೋದು, ವಸಂತ ಎಲ್ಲ ಇದ್ದಾರೆ, ನಾವು ವರದಿಗಾರಿಕೆ ವಿಭಾಗದಲ್ಲಿ ಕೆಲಸ ಮಾಡೋದು. ಇನ್ನು ಡೆಸ್ಕ್ನಲ್ಲಿ ಕೆಲಸ ಮಾಡೋದು ಉಪಸಂಪಾದಕರು, ಸಂಪಾದಕರು ಕೆಲಸ ಮಾಡ್ತಾರೆ. ನಮ್ಮ ವೃತ್ತಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಈ ಉಪಸಂಪಾದಕ ಅವನ ಇಡೀ ಆಯಸ್ಸು ಈ ವರದಿಗಾರ ಕಳಿಸಿದ ಸುದ್ದಿಯನ್ನು ತಿದ್ದುವುದು. ಅವರಿಗೆ ಟ್ಯಾಲೆಂಟ್ ಇರ್ತದೆ, ತುಂಬಾ ಮಂದಿ ಟ್ಯಾಲೆಂಟ್ಗಳಿದ್ದಾರೆ. ಮನೋಹರ್ ಪ್ರಸಾದ್ 10 ಪಟ್ಟು ಟ್ಯಾಲೆಂಟ್ ಅವರು ಇದ್ರು ನಮ್ಮ ಡೆಸ್ಕ್ಗಳಲ್ಲಿ. ಆದ್ರೆ ಅವರ ಆಯುಷ್ಯಲ್ಲಿ ಕಳೀತು ಅಂತ ಹೇಳಿದ್ರೆ ಅವರು ಈ ಸುದ್ದಿಗಳನ್ನು ತಿದ್ದಿ ಹೆಡ್ಡಿಂಗ್ ಕೊಡುವುದರಲ್ಲೇ ಅವರ ವೃತ್ತಿ ಜೀವನ ಮುಗಿಯಿತು. ಇನ್ನು ನಾವು ವರದಿಗಾರಿಕೆ ಬಂದಾಗ ನಮ್ಮ ಕೆಲಸ ಏನು, ಬೆಳಿಗ್ಗೆ ಎದ್ದಿದ್ದು ಏನಾದರೂ ರಾಜಕೀಯದ ಕಾರ್ಯಕ್ರಮಗಳಾದ್ರೆ ಅಲ್ಲಿಗೆ ಹೋಯ್ತು, ಅದನ್ನ ಏನು ಕಾಪಿ ಮಾಡಿಕೊಂಡು ಬಂದೆವು, ಅದನ್ನು ರಿಪೋರ್ಟ್ ಮಾಡಿಕೊಟ್ಟೆವು. ಇಲ್ಲ ಏನಾದ್ರು ವಿಶೇಷ ವರದಿಗಳನ್ನು ಮಾಡಿದೆವು. ವರದಿ ಮಾಡುವುದು, ಅದನ್ನ ಕೊಡುವುದು, ಏನಾದರೂ ಪೊಲೀಸ್ ಅಲ್ಲಿಂದ ವರದಿಗಳನ್ನು ಪಡ್ಕೊಳ್ಳೋದು, ಬೇರೆ ಬೇರೆ ವಿಭಾಗ ಇರುತ್ತೆ. ವರದಿಗಾರಿಕೆ ಹೇಳಿದ್ರೆ ಆ ವಿಧಕ್ಕೆ ಬಿಡ್ತಾರೆ. ಆದರೆ ಒಬ್ಬ ಪತ್ರಕರ್ತ ಮನೋಹರ್ ಪ್ರಸಾದ್ ಈ ಎಲ್ಲ ಸೀಮೆಯನ್ನ ಮೀರಿ ಒಬ್ಬ ಪತ್ರಕರ್ತ ಯಾವ ಹಂತಕ್ಕೆ ಬೆಳಿಬಹುದು ಅಂತ ಹೇಳಿದನ್ನ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಕೂಡ ಮನೋಹರ್ ಪ್ರಸಾದ್. ಒಂದು ಬಹುಮುಖ ಪ್ರತಿಭೆ. ಮನೋಹರ್ ಪ್ರಸಾದ್ ಕೇವಲ ಒಬ್ಬ ವರದಿಗಾರ, ಒಬ್ಬ ಪತ್ರಕರ್ತನಿಲ್ಲ. ಮನೋಹರ್ ಪ್ರಸಾದ್ ಕಥೆಗಾರ, ತುಂಬಾ ಕಥೆಗಳನ್ನು ಬರೆದಿದ್ದಾರೆ, ಕಥಾ ಸಂಕಲನವನ್ನು ಹೊರತಂದಿದ್ದಾರೆ. ಮನೋಹರ್ ಪ್ರಸಾದ್ ಕವಿ. ಅವರು ಉದಯವಾಣಿ ಪತ್ರಿಕೆಗಳಲ್ಲಿ, ಉದಯವಾಣಿ ತುಂಬಾ ಬಾರಿ ಅವರ ಕವನಗಳು ಪ್ರಕಟ ಆಗಿದೆ.
ಇನ್ನು ಕಾರ್ಯಕ್ರಮ ನಿರೂಪಣೆ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಾನು ನೂರಾರು ಬಾರಿ ಕಾರ್ಯಕ್ರಮಗಳಲ್ಲಿ ಮನೋಹರ್ ಪ್ರಸಾದ್ ಅವರು ನಿರೂಪಣೆ ಮಾಡಿದ್ದಾರೆ. ಒಂದು 50-60 ಸಾವಿರ ಮಂದಿ ನೆಹರು ಮೈದಾನ ಸೇರಿದ ಕಾರ್ಯಕ್ರಮವನ್ನು ಕೂಡ ಅಷ್ಟು ಮಂದಿಯನ್ನು ಹಿಡಿದಿಟ್ಟುಕೊಂಡು ಆ ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ಒಂದು ಶೈಲಿ ಅವರಿಗೆ ಕರಗತಾಗಿತ್ತು. ಇದು ಸಾರ್ವಜನಿಕ ಕಾರ್ಯಕ್ರಮಗಳಾದ್ರೆ ಟಿವಿಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ರು, ಅವರು ಟಿವಿಗಳಲ್ಲಿ ಸಂದರ್ಶನ ಮಾಡ್ತಾ ಇದ್ರು. ಅವರು ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ, ಅವರು ಕಾಲೇಜಿನಲ್ಲಿ ಜರ್ನಲಿಸಮ್ಗೆ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ ದಬಕ್ ದಬಾಯಿಸ, ಬೊಕ್ಸಾಣೆ ಅಂತ ಹೇಳುವ ಒಂದು ಕೊಂಕಣಿ ಸಿನಿಮಾ, ಐಸ್ ಕ್ರೀಮ್ ಅಂತ ಹೇಳುವುದು ತುಳು ಸಿನಿಮಾ, 4-5 ತುಳು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಸ್ವತಃ ನಾಟಕಗಳನ್ನ ಬರೆದಿದ್ದಾರೆ. ತಾಳಮದ್ದಳೆಯಲ್ಲಿ ಸಂಜಯ್ ಕುಮಾರ್ ಗೋಣಿಬೀಡು ಶ್ರದ್ಧಾಂಜಲಿ ಸಭೆಯಲ್ಲಿ ಸ್ಮರಿಸಿಕೊಂಡು ತಾಳಮದ್ದಳೆಯಲ್ಲಿ ಅರ್ಥ ಹೇಳಿದರೆ, ನೀವು ಯೋಚನೆ ಮಾಡಿ, ಒಬ್ಬ ಪತ್ರಕರ್ತ ಎಷ್ಟು ಇದನ್ನೆಲ್ಲವನ್ನ ಮೀರಿ ಈ ಹಂತಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆದದ್ದು ಅದು ಮನೋಹರ್ ಪ್ರಸಾದ್ಗೆ ಮಾತ್ರ ಅದು ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಶೇಷವಾಗಿ ನೀವು ಈ ದಿವಸ ಅವರನ್ನ ಸ್ಮರಿಸಿಕೊಂಡದ್ದು ಇನ್ನಷ್ಟು ಅರ್ಥಪೂರ್ಣ. ಯಾಕೆಂತ ಹೇಳಿದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಗ್ತದೆ. ನೀವೆಲ್ಲ ಕೇಳಿರ್ಬೋದು, ಮನೋಹರ್ ಪ್ರಸಾದ್ ಅವರು ಮಾತನಾಡ್ತಿರುವಂಥ ಒಂದು ಕನ್ನಡ ಎಷ್ಟು ಸ್ಪಷ್ಟ, ಎಂಥ ಶೈಲಿ. ಎಲ್ಲ ಅವರು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಕೂಡ ಕುವೆಂಪುರವರ ಕವನಗಳನ್ನ, ಕಯ್ಯಾರವರ ಕವನಗಳನ್ನ, ದ ರಾ ಬೇಂದ್ರೆ ಅವರ ಕವನಗಳನ್ನು ಉಲ್ಲೇಖ ಮಾಡ್ತಾ ಇದ್ದದ್ದು. ಮತ್ತೆ ತುಂಬ ಮೊದಲು ಅವರು ಭಾಷಣ ಮಾಡುವಾಗ ಸುಖ ಹೇಳ್ತಿದ್ರು, ಆ ಉಚ್ಚಾರಗಳೆಲ್ಲ ಹೇಗಿರಬೇಕು, ಎಷ್ಟು ಸ್ಪಷ್ಟತೆ ಬೇಕು, ಅವರ ಬರೆಯುವ ಅವರ ಒಂದು ವರದಿಗಾರಿಕೆಯ ಶೈಲಿ, ಅವರ ಶಬ್ದಗಳು, ಅವರು ಬಳಸ್ತಿದ್ದಂಥ ಶಬ್ದಗಳು. ಕನ್ನಡಕ್ಕೆ ಮನೋಹರ್ ಪ್ರಸಾದ್ ಅವರ ಕೊಡುಗೆ ಆ ಮಾತಿನ ಮೂಲಕ ದೊಡ್ಡ ಕೊಡುಗೆ ಆಗಿದೆ. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ಅವರನ್ನು ಸ್ಮರಿಸಿಕೊಳ್ಳುವುದು ಇನ್ನಷ್ಟು ಅರ್ಥಪೂರ್ಣ ಅಂತ ನಾನು ಅಂದುಕೊಂಡಿದ್ದೇನೆ. ಇನ್ನೊಂದು ಎಲ್ಲರೂ ಉಲ್ಲೇಖ ಮಾಡೋದು ಒಂದು ಅದ್ಭುತ ಸ್ಮರಣ ಶಕ್ತಿ. ನೀವು ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಮರಣ ಶಕ್ತಿ ಮನೋಹರ್ ಪ್ರಸಾದ್ ಅವರ ಹತ್ರ. ಒಂದು ಬಾಯ್ಪಾಟಿಗೆ ಮಹಾತ್ಮ ಗಾಂಧಿ ಅವರು 3 ಬಾರಿ ಮಂಗಳೂರಿಗೆ ಬಂದರು. ಯಾವ ಇಸವಿ ಯಾವ ದಿವಸ ಮಂಗಳೂರಿಗೆ ಬಂದರು ಅವ್ರು ಹೇಳ್ತಾರೆ. ಈ ದೂರದರ್ಶನ ಮಂಗಳೂರಿಗೆ ಯಾವಾಗ ಬಂತು, ನೆಹರು ಮಂಗಳೂರಿಗೆ ಯಾವಾಗ ಬಂದಿದ್ರು, ಯಾವ ಇನ್ಸಿಡೆಂಟ್ಗಳನ್ನು ಕೇಳಿ ಅವರು ಒಂಥರ ಕಂಪ್ಯೂಟರ್ನಲ್ಲಿ ಕೋಶದಾಗ ಅವರಿಗೆಲ್ಲ ಬಾಯ್ಪಾಠ ಇತ್ತು ಅವರಿಗೆ. ನಾವೆಲ್ಲ ಈ ವರದಿಗಾರಿಕೆಗೆ ಹೋಗ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಅವರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಸಂಜೆ ಹೊತ್ತು ವಿಮಾನ ನಿಲ್ದಾಣ ಬಂದ ಕೂಡಲೇ ಅವ್ರು ಹೊರಗೆ ಬಂದು ನೋಡಿರ್ಬೋದು ಟಿವಿಗಳಲ್ಲಿ. ಅವ್ರು ಬಂದ ಕೂಡಲೇ ಟಿವಿ ಅವರು ಇರ್ತಾರೆ, ನಾವೆಲ್ಲ ಅವರು ಮಾತಾಡ್ತಾರೆ. ನಾವು ಅವರು ಮಾತನಾಡೋದನ್ನ ರೆಕಾರ್ಡ್ ಮಾಡಿಕೊಂಡು ಆಫೀಸಿಗೆ ಬಂದು ಈ ರೆಕಾರ್ಡ್ ಮಾಡಿದ್ರೆ ಪುನಃ ಕಿವಿಗೆ ಸಿಕ್ಕಿಸಿಕೊಂಡು ಅದನ್ನು ಬರೆದುಕೊಂಡು ಮತ್ತೆ ಟೈಪ್ ಮಾಡಿ ನಮ್ಮ ಕಚೇರಿ ಕಳಿಸ್ಬೇಕು. ಮನೋಹರ್ ಪ್ರಸಾದ್ ಒಂದು ಸಣ್ಣ ಚೀಟಿಯಲ್ಲಿ ಒಂದಷ್ಟು ಬರ್ಕೊಡ್ತಾ ಇದ್ರು. ಅಲ್ಲಿ ನಾವು ವಾಹನ ಹತ್ತಬೇಕಾದ್ರೆ ಅವ್ರ ಆಫೀಸಿಗೆ ಫೋನ್ ಮಾಡ್ತಾ ಇದ್ರು. ಇಡೀ ಯಡಿಯೂರಪ್ಪ ಅಥವಾ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅಂತ ಹೇಳುವುದನ್ನ ಅವನಿಗೆ ಫೋನ್ನಲ್ಲೇ ತಿಳಿಸ್ತಾ ಇದ್ರು. ಕಚೇರಿಗೆ ಬರುವ ಹೊತ್ತಿಗೆ ಅವರ ಸುದ್ದಿ ಅದು ಮರುದಿವಸ ಉಳಿದ ಎಲ್ಲಾ ಪತ್ರಿಕೆಗಳಿಗಿಂತ ಅವ್ರು ಹೇಳಿದ್ರೆ ಅಷ್ಟನ್ನು ಗ್ರಹಿಸಿಕೊಂಡು ಕೇವಲ ಫೋನ್ನಲ್ಲಿ ಇಡೀ ಆ ವರದಿಯನ್ನು ಕೊಡುವಂತಹ ಒಂದು ಅದ್ಭುತ ಸ್ಮರಣ ಶಕ್ತಿ ಅವರಿಗೆ ಒಂದು ಕರೆದಾಗಿತ್ತು. ನೀವೆಲ್ಲ ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇನ್ನು ಮನೋಹರ್ ಪ್ರಸಾದ್ ಕೇವಲ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ತುಳುವಿನ ಬಗ್ಗೆ ಒಂದು ಅದ್ಭುತವಾದ ಪಾಂಡಿತ್ಯ. ನಿಮ್ಮ ಅಬ್ಬಕ್ಕರ ಇತಿಹಾಸ ಇರ್ಬೋದು, ತುಳುನಾಡಿನ ಇತಿಹಾಸದ ಬಗ್ಗೆ ತುಂಬ ಮರಿ ಅವರು ವಿದೇಶಕ್ಕೆ ಅಲ್ಲೆಲ್ಲ ಅವರನ್ನ ಆಸ್ಟ್ರೇಲಿಯಾಕ್ಕೆ, ಕತಾರ್, ಗಲ್ಫ್ ರಾಷ್ಟ್ರಗಳಿಗೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ನಾನು ಬರೆದಿದ್ದೆ, ಪ್ರತಿ ಸಾರಿ ಅವ್ರನ್ನ ಯಾಕೆ ಅಲ್ಲಿ ಕರೆಸ್ಕೊಂಡ್ರು ಹೇಳಿದ್ರೆ ಅವರು ತುಳು ರಾಯಭಾರಿಯಾಗಿ ಅವರು ಹೋಗಿದ್ದಾರೆ. ತುಳುನಾಡಿನ ಇತಿಹಾಸದ ಬಗ್ಗೆ, ಕಂಬಳದ ಬಗ್ಗೆ, ಕೋಳಿ ಅಂಕದ ಬಗ್ಗೆ, ನಮ್ಮ ಭೂತಾರಾಧನೆಯ ಬಗ್ಗೆ ಅವರು ನನ್ನೂರು ಅಂತ ಹೇಳುವ ಒಂದು ಅಂಕಣ ಬರೆದಿದ್ದು 600 ಅಂಕಣಗಳು ಬಂದಿದೆ. ಇದರ ಜೊತೆಗೆ ಉದಯವಾಣಿ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಅನ್ನಿಸ್ಕೊಳ್ಬೇಕು. ನಾನು ಜಯರಾಮ್ ಶೆಟ್ಟಿ ಆಜಿ ವರ್ಷ 4 ಪೇಪರ್ ತಿನ್ನುವಂತೆ, ಮನೋಹರ್ ಪ್ರಸಾದ್ 35 ವರ್ಷ ಇದೇ ಪೇಪರ್ ನಡೀತಿದ್ದಾರೆ. ಮನೋಹರ್ ಪ್ರಸಾದ್ ಉದಯವಾಣಿಗೆ ಬಂದ ಮೇಲೆ ಅವರು ಯೋಚನೆ ಕೂಡ ಮಾಡಲಿಲ್ಲ ಹೊರಗೆ ಬರುವುದು. ಇವತ್ತು ಉದಯವಾಣಿ ಹಂತಕ್ಕೆ ಬೆಳೆದಿದ್ರೆ ಅದರ ಹಿಂದೆ ಕೂಡ ಮನೋಹರ್ ಪ್ರಸಾದ್ ದೊಡ್ಡ ಕೊಡುಗೆ ಅದರಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಅವ್ರು ಯಾವಾಗಲೂ ಹೇಳ್ತಿದ್ರು, ಯಾರು ಮೂಜಿ ತಲೆಮಾರದ ಪತ್ರಕರ್ತೆ ಅಂತ ಹೇಳ್ತಿದ್ರು. ಇಂದಿರಾ ಗಾಂಧಿ ಬಂದಾಗಲೂ ಅವರು ವರದಿ ಮಾಡಿದ್ರಂತೆ, ರಾಜೀವ್ ಗಾಂಧಿ ಬಂದಾಗಲೂ ವರದಿ ಮಾಡಿದ್ರಂತೆ, ರಾಹುಲ್ ಗಾಂಧಿ ಬಂದಾಗಲೂ ವರದಿ ಮಾಡಿಕೊಡ್ತಾರೆ. ತುಂಬಾ ಇದನ್ನು ಹೇಳ್ತಾ ಇದ್ರು. ಯಾರೋ ಜಯಲಕ್ಷ್ಮಿ ಆಳುವ ಅಂತ ಭರತನಾಟ್ಯದವರು ಇದ್ರು, ಅವರ ಮಗಳು ಯಾರು ಆರತಿ ಆಳುವ, ಅವರ ಸೊಸೆ ಆರತಿ ಆಳುವ ಮಗಳು ರಂಗ ಪ್ರವೇಶ ಮಾಡುವಾಗ ಕೂಡ ನಾನು ವರದಿ ಮಾಡಿದ್ದೆ. ಅಂದ್ರೆ 3 ತಲೆಮಾರಿನ ಎಲ್ಲ ಕಲಾವಿದರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲವನ್ನ ವರದಿ ಮಾಡುವಂತ ಒಂದು ಅವಕಾಶ ನನಗೆ ಲಭಿಸಿತ್ತು ಅಂತ ಅವ್ರು ಹೇಳಿದರು. ಇನ್ನು ಕ್ರಿಕೆಟ್ನ ಬಗ್ಗೆ ಬಹಳ ದೊಡ್ಡ ಇದಿತ್ತು ಅವರಿಗೆ.
ಪಾಂಡಿತ್ಯ ಇತ್ತು. ಕ್ರಿಕೆಟ್ನ ತುಂಬ ಒಳ್ಳೆಯ ಕ್ರಿಕೆಟ್ ಆಟಗಾರರು. ಅವರು ಇರುವಾಗ ನಮ್ಮ ಪತ್ರಕರ್ತರ ತಂಡ ನಾವು ಸುಮಾರು ಕ್ರಿಕೆಟ್ ಪಂದ್ಯಾಟಗಳನ್ನು ಪ್ರತಿ ವರ್ಷ ಅಲ್ಲಿ ಗೆಲ್ತಾ ಇದ್ದೆವು. ಕ್ರಿಕೆಟ್ನ ವೀಕ್ಷಕ ವಿವರಗಳನ್ನು ಬಹಳ ಚೆನ್ನಾಗಿ ಮಾಡ್ತಿದ್ರು. ನಾನು ಸಣ್ಣ ಉದಾಹರಣೆ, ಅವರು ಯಾಕೆ ಮನೋಹರ್ ಪ್ರಸಾದ್ ಈ ಹಂತಕ್ಕೆ ಬೆಳೆದು ಯಾಕೆ ಇದೆಲ್ಲ ಇತ್ತು ಅಂತ ಹೇಳಿ, ನಮ್ಮಲ್ಲಿ ನಾವೆಲ್ಲ ಪತ್ರಕರ್ತರು ಹೇಗಂತ ಹೇಳಿದ್ರೆ, ಅದು ಈಗ ಬರುವ ವಿದ್ಯಾರ್ಥಿಗಳು ನಾವು 1 ವರ್ಷ 2 ವರ್ಷ ಅವ್ರು ವರದಿಗಾರನಂದ್ರೆ ನನಗೆ ಇಡೀ ವಿಶ್ವವೇ ಗೊತ್ತಿದೆ ಅಂತ ಅವ್ರು ಮಾತಾಡ್ತಾರೆ ಮತ್ತು ಹಾಗೆ ತಿಳ್ಕೊಂಡಿರ್ತಾರೆ. ಆದರೆ ಮನೋಹರ್ ಪ್ರಸಾದ್ ಅವರ ಕೊನೆಯ ಕ್ಷಣದವರೆಗೂ ಒಬ್ಬ ವಿದ್ಯಾರ್ಥಿ ಆಗಿದ್ದರು. ಅವರಿಗೆಲ್ಲ ವಿಷಯ ಗೊತ್ತಿದ್ರು ಕೂಡ ಯಾರಲ್ಲಿ ಏನಾದ್ರು ಹೊಸ ವಿಷಯ ಇದ್ರೆ ಅದನ್ನು ಕೇಳುವಂತ ತಾಳ್ಮೆ, ಅದನ್ನು ಕೇಳಿ ತಿಳ್ಕೊಳ್ಳೋದು. ಮತ್ತೆ ಅದನ್ನು ನಾನು ಒಮ್ಮೆ ಅವರು ಕ್ರಿಕೆಟ್ ಕಮೆಂಟ್ರಿ ಮಾಡುವಾಗ ಎಲ್ಲ ಇಲ್ಲಿಯ ಕ್ರಿಕೆಟಿಗರ ಬಗ್ಗೆ ಹೇಳ್ತಾ ಇದ್ರು. KL ದಕ್ಷಿಣ ಕನ್ನಡಕ್ಕೆ ಸಂಬಂಧ ಇರುವಂತ ಒಂದು ಕ್ರಿಕೆಟಿಗರ ಬಗ್ಗೆ ಹೇಳ್ತಾ ಇದ್ರು ಅವರು. KL ರಾಹುಲ್ ನಮ್ಮವರು, ಮತ್ತೆ ರಘುರಾಮ್ ಭಟ್ ನಮ್ಮವರು ಅಂತ ಹೇಳಿದ್ರು. ಮತ್ತೆ ಕ್ರಿಕೆಟ್ಗೆ ಸಂಬಂಧ ಆಗ ಅವರಿಗೆ ಸುಮ್ಮನೆ ಹೇಳಿದೆ, ಸೂರ್ಯಕುಮಾರ್ ಯಾದವ್ ಹೆಂಡತಿ ನಮ್ಮೂರಿನ ಉಡುಪಿಯವರು ಅಂತ ಹೇಳಿದೆ ಅವರಿಗೆ. ನಾನು ಅದನ್ನು ಹೇಳಿದ್ರೆ ನಾನು ಮರ್ತಿದ್ದೇನೆ. ಒಂದು ವರ್ಷ ಕಳೆದ ಒಂದು ಕ್ರಿಕೆಟ್ ಕಮೆಂಟ್ರಿ ನಾನು ಹೋದಾಗ ಮನೋಹರ್ ಪ್ರಸಾದ್ ನೋಡಿ ಹೇಳ್ತಾ ಇದ್ದೆ, ನನಗೆ ಹರೀಶ್ ರಾಯ್ ಅವರು ನೆನಪು ಮಾಡಿಕೊಟ್ರು. ಸೂರ್ಯಕುಮಾರ್ ಯಾದವ್ ಹೆಂಡತಿ ಕೂಡ ಮಂಗಳೂರು. ಅಂದ್ರೆ ಆ ರೀತಿ ಒಬ್ಬ ಹೇಳಿದ್ದನ್ನು ತಿಳ್ಕೊಳ್ಳುವಂತ ಒಂದು ಮತ್ತು ಅದನ್ನ ಕಲಿಯುವಂತ ಒಂದು ಸಾಮರ್ಥ್ಯ ಕೊನೆಯ ಕ್ಷಣದ ಅವರ ಜೀವಿತವರೆಗೆ ಅವರು ಅದನ್ನ ಆ ಮನೋಭಾವವನ್ನು ಬೆಳೆಸಿಕೊಂಡಿದ್ರು. ಅವರು ಕೊನೆಯ ಕ್ಷಣದಲ್ಲಿ ವಿದ್ಯಾರ್ಥಿ ಆಗಿದ್ರು. ಇನ್ನು ವೈಯಕ್ತಿಕವಾಗಿ ಹೇಳಬೇಕಿದ್ರೆ ನನಗೂ ಅವರಿಗೂ ನಾನು ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿದ್ದೆ. ನಾನು ಬಹಳ ಗ್ರಾಮಾಂತರ ಪ್ರದೇಶದಿಂದ ಬಂದವರು. ನಾನು ಕುಕ್ಕೆ ಸುಬ್ರಹ್ಮಣ್ಯದವರು. ಏನೋ ಒಂದು ನಮ್ಮ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗೆ ಮತ್ತೊಂದು KSRTC ಅಧಿಕಾರಿಯ ಜೊತೆ ಸ್ವಲ್ಪ ಸಂಘರ್ಷ ಆಗಿ ನಾನು ಅಧಿಕಾರಿಯ ವಿರುದ್ಧ ಒಂದು ಸುದ್ದಿ ಕೊಡಬೇಕು ಅಂತ ದೂರು ಕೊಡ್ಲಿಕ್ಕೋಸ್ಕರ ಮಂಗಳೂರಿಗೆ ಬಂದಿದ್ದೆ. ಹಿರಿಯ ಅಧಿಕಾರಿಗಳ ದೂರು ಕೊಟ್ಟು ಅದರ ಒಂದು ಪ್ರತಿಯನ್ನ, ನಮಗೆ ಗೊತ್ತಿಲ್ಲ ಪತ್ರಿಕೆಗೆ ಸುದ್ದಿ ಕೊಡುವುದು ಅದೆಲ್ಲ ವಿಷಯಗಳೇ ಗೊತ್ತಿರಲಿಲ್ಲ. ಆಗ ಲೈಟ್ ಹೌಸ್ ರೋಡಲ್ಲಿ ಉದಯವಾಣಿಯ ಕಚೇರಿ ಇತ್ತು. ನಾನು ಮನೋಹರ್ ಪ್ರಸಾದ್ ಬಗ್ಗೆ ಒಂದು ಮನವಿಯ ಪ್ರತಿಯನ್ನು ಅವರಿಗೆ ಕೊಟ್ಟಿದ್ದೆ. ನಂತರ ಮಾತಾಡಿದವರು ಯಾರು ಎಲ್ಲಿಯವರು ಅಂತೆಲ್ಲ ಕೇಳಿದ್ರು. ಮರು ದಿವಸ ಕೊನೆಯ ಪುಟದಲ್ಲಿ, ಆ ಕಾಲದಲ್ಲ ಉದಯವಾಣಿಯಲ್ಲಿ ಕೊನೆಯ ಪುಟದಲ್ಲಿ ಹೆಸರು ಸುದ್ದಿ ಬರುವುದೇ ದೊಡ್ಡ ವಿಷಯ. ಆ ಸುದ್ದಿ ಪ್ರಕಟ ಆಗಿತ್ತು. ಅವತ್ತಿನ ನನಗೂ ಅವರ ಜೊತೆ ಒಂದು ಅವಿನಾಭಾವ ಸಂಬಂಧ. ಆಕಸ್ಮಿಕವಾಗಿ ನಾನು ಕೂಡ ಪತ್ರಕರ್ತನಾದೆ. ಉದಯವಾಣಿ ಕಚೇರಿಯಲ್ಲಿ ಒಂದು 2 ವರ್ಷ ಮನೋಹರ್ ಪ್ರಸಾದ್ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಕೂಡ ನನಗೆ ಸಿಗುತ್ತೆ. ನಾನು ಅಫ್ಕೋರ್ಸ್ ನಾನು ನನ್ನ ಶಾಲಾ ದಿನಗಳ ನಿಮಿತ್ತ ಮೇಲೆ ನಾನು ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವನು. ಹಾಗಾಗಿ ನಾನು ಪತ್ರಿಕೆಗೆ ಬಂದಾಗ ಕೂಡ ಧನಲಕ್ಷ್ಮಿ ಮೇಡಮ್ ಸಹ ಹೇಳಿದ್ರು, ಈ ರಾಜಕೀಯ ವಿಚಾರಗಳ ಬಗ್ಗೆ ನಾನು ಬಹಳ, ರಾಜಕೀಯ ಪಕ್ಷಗಳ ಬಗ್ಗೆ ಅಲ್ಲ ರಾಜಕೀಯ ವಿಚಾರಗಳ ಬಗ್ಗೆ ತುಂಬಾ ಆಸಕ್ತಿಯನ್ನ ಬೆಳೆಸಿಕೊಂಡು ವರದಿಗಳನ್ನ ಮಾಡ್ತಾ ಇದ್ದೆ. ನಾನು ಉದಯವಾಣಿಯಲ್ಲಿರುವಾಗ ಮನೋಹರ್ ಪ್ರಸಾದ್ ಹೇಳಿದ್ರು, ನಾವು ಈ ಚುನಾವಣೆಗಳೆಲ್ಲ ಬಂದ ಭಾರಿ ಅಂತರದಿಂದ ಗೆದ್ದರು ಅಂತ ಹೇಳಿದ್ರು. ಆಗ ಅವ್ರು ಸಮಾಜದಲ್ಲಿ ಭಾರಿ ಅಂತರ ಬಂಡೆ 100 ಮೀಟರ್ 200 ಮೀಟರ್ ಬಹಳ ಕೂದಲೇ ಅಂತರದಿಂದ ಸೋತರು ಅಂತ ನಾವು ಪತ್ರಕರ್ತರು ಹಾಗೆ ಬರಿಬಾರ್ದು ಅಂತ ಹೇಳ್ತೀವಿ. ನಮ್ಮಲ್ಲಿ ಒಂದು ನಿಖರತೆ ಬೇಕು. ಜಯರಾಮ್ ಶೆಟ್ರು 8,374 ಮತಗಳಿಂದ ಗೆದ್ದರು. ಆ ನಿಖರತೆಯನ್ನು ಇಟ್ಕೊಳ್ಬೇಕು. ಆ ಅಂಕಿಅಂಶಗಳನ್ನ ನಾವು ಇಟ್ಕೊಂಡೇ ನಾವು, ಅಂದ್ರೆ ನಾನು ಉದಾಹರಣೆಗೆ ಹೇಳಿದೆ, ಧನಂಜಯ ಕುಮಾರ್ ಇಷ್ಟೇ ಒಟ್ಟಿಗೆ ಗೆದ್ದರು, ಯಾರ ಬ್ರಿಜೇಶ್ ಚೌಕ ಇಷ್ಟೇ ಒಟ್ಟಿಗೆ ಗೆದ್ದರು. ಈ ನಿಖರತೆಯನ್ನು ನಾವು ಕೊಡಬೇಕು. ಆ ಅಂಕಿಅಂಶ, ಈ ಮನೋಹರ್ ಪ್ರಸಾದ್ ಹೇಳಿದ ಮಾತು ನನ್ನನ್ನು ಎಲ್ಲಿವರೆಗೆ ಬೆಳೆಸುತ್ತೆ ಅಂತ ಹೇಳಿದ್ರೆ, ನಾನು ರಾಜನೋಟ ಅಂತ ಹೇಳುವ ಒಂದು ಪುಸ್ತಕ ಬರ್ತದೆ 1952ರಿಂದ ಈಗ ಅದನ್ನು ಪುನಃ ಪರಿಷ್ಕೃತ ಮಾಡಿ ಮತಪೆಟ್ಟಿಗೆ ಮತ್ತೊಂದು ಪುಸ್ತಕ ಮಾಡಿದೆ. 1952ರಿಂದ ಮೊನ್ನೆ 2023ರ ವಿಧಾನಸಭಾ ನಮ್ಮ 2 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಎಲ್ಲ ಚುನಾವಣೆಗಳ ಪ್ರತಿ ಕ್ಷೇತ್ರದ ಒಂದು ಅಂಕಿಅಂಶಗಳ ಒಂದು ಪುಸ್ತಕವನ್ನು ಹೊರತಾಗಲಿಕ್ಕೆ ನನಗೆ ಸಾಧ್ಯ ಇದೆ. ಯಾಕಂದ್ರೆ ಅದಕ್ಕೆ ಪ್ರೇರಣೆ ಕೊಟ್ಟು ನನಗೆ ಮನೋಹರ್ ಪ್ರಸಾದ್. ಅದರಲ್ಲಿ ಎಲ್ಲ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರುಗಳು, ಎಲ್ಲ ವಿಧಾನ ಪರಿಷತ್ ಇವರು ಈಗಿನವರೆಲ್ಲ ಬಹಳ ಸುಲಭ ನಿಮಗೆ ಗೂಗಲಲ್ಲಿ ಸಿಗ್ತಾರೆ. 52ನೇ ಇಸವಿಯ ಚುನಾವಣೆಯಲ್ಲಿ ಯಾರು, ನನಗೆ ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ. ನಾನು ಜಯರಾಮಣ್ಣ ಉಳ್ಳಾಲ ಕ್ಷೇತ್ರದಲ್ಲಿ ಗಜಾನನ ಪಂಡಿತ್ ಒಬ್ಬರು ಶಾಸಕರಿದ್ರಂತೆ. ಆದ್ರೆ ಆ ಗಜಾನನ ಪಂಡಿತ್ ಯಾರು ಅಂತ ಹೇಳುದು ಯಾರಿಗೂ ಗೊತ್ತಿಲ್ಲ ನನಗಂದ್ರೆ. ಅವರು ಚುನಾವಣೆಗೆ ನಿಂತದ್ದು ಅದರ ದಾಖಲೆ ಅದೇ ಇದೆ, ಬಟ್ ಅವರ ಫೋಟೋ ಇಲ್ಲ. ನಾನು ತುಂಬಾ ಮಂದಿ ಹತ್ರ ಕೇಳಿದೆ, ಜನಾರ್ದನ ಪೂಜಾರಿಗೆ ಕೇಳಿದೆ, ಅವ್ರು ಕೇಳಿದ್ರು ಇತ್ತೇರು ಬಾರ್ರೆ ಏನಂತ ನನಗೆ ಸ್ವಲ್ಪ ಆಸ್ಕರ್ ಫರ್ನಾಂಡಿಸ್ ಕೇಳಿದೆ. ಯಾರಿಗೂ ಕೇಳಿದ್ರು ಗಜಾನನ ಪಂಡಿತರ ಮನೆ ಎಲ್ಲಿ, ನನ್ನ ಮತ್ತೆ ಈ ಪಂಡಿತ್ ಹೌಸ್ ಒಂದಿದೆ. ಸೊ ಆ ಪರಿವಾರದ ಕೇಳಿದೆ, ಎಲ್ಲಿ ಅವರ ಫೋಟೋ ಇಲ್ಲ. ಮತ್ತೆ ನನಗೆ ಗೊತ್ತಾಯ್ತು, ಬಸ್ತಿ ವಾಮನ್ ಶೆಣ್ ಬಹಳ 80 ವರ್ಷದ ಬಹಳ ಹಿರಿಯ ಕಾಂಗ್ರೆಸ್ಸಿಗರು. ಬಸ್ತಿ ವಾಮನ್ ಶೆಣ್ಣವರಿಗೆ ನಾನು ಭೇಟಿಯಾಗಿದೆ. ನನಗೆ ಫೋಟೋ ಬೇಕಾಗಿ, ನನ್ನ ಪುಸ್ತಕ ಪರಿಪೂರ್ಣ ಆಗಬೇಕು. ಅವ್ರು ಹೇಳಿದ್ರೆ ಈ ಒಂದು ಕೆಲಸ ಆದ್ಮೇಲೆ ಗಣಪತಿ ಜೂನಿಯರ್ ಕಾಲೇಜಿಗೆ ಹೋಗಿ ಅಥವಾ ಕೋಡಿಡಾರ್ನ ಫೋಟೋ ಉಂಟು ಅಂತ ಹೇಳಿ ಅವರು ನೋಡೋದು ಆ ಸ್ಥಾಪಕ ಟ್ರಸ್ಟಿ ಅವರು. ನಾನಂದ್ರೆ ಯಾಕಂದ್ರೆ ಈ ರೀತಿಯ ಒಂದು ಕೆಲಸಗಳು ನಮಗೆ ಆಗ್ಬೇಕಿದ್ರೆ ಮನೋಹರ್ ಪ್ರಸಾದ್ ಅವರು ನಮಗೆ ಕೊಟ್ಟ ಒಂದು ದೊಡ್ಡ ಪ್ರೇರಣೆ ಅಂತ ನಾನು ಅಂದ್ಕೊಂಡಿದ್ದೇನೆ.
ಒಂದು ಎಲ್ಲರ ಜೊತೆಗೂ ಸಂಬಂಧ, ಅದು ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟರಿರ್ಬೋದು, ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಇರ್ಬೋದು, ನಾವಿದು ವಸಂತ ಇವತ್ತಿದ್ದು ಮಾನಾಡ್ಸ ಟವರ್ಸ್ನಲ್ಲಿ ನಾವೆಲ್ಲ 4-5 ವರ್ಷದಿಂದ ಬರ್ತಾ ಇದ್ದೇವೆ. ಅಲ್ಲಿ ವಾಚ್ಮ್ಯಾನ್ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ, ನಾವು ಸೀದಾ ಕಚೇರಿಗೆ ಬಂದು ನಮ್ಮ ಕೆಲಸ ಆಗುತ್ತೆ. ಅಂದರೆ ಮನೋಹರ್ ಪ್ರಸಾದ್ ಆಗಿಲ್ಲ, ಆ ವಾಚ್ಮ್ಯಾನ್ ಹತ್ರ ಸಹ ಮಾತಾಡಿ ಅವನ ಮನೆ ಇರಲಿ, ಅವನು ಯಾರು ಅಂತ ಕೇಳಿಕೊಂಡು, ಅಂದರೆ ಆ ರೀತಿ ಎಲ್ಲರ ಜೊತೆ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡು ಯಾವುದೇ ಇಸಮ್ಗಳಿರಬಾರ್ದು. ಇವತ್ತು ನಿಮಗೆ ಪತ್ರಿಕಾ ಕಚೇರಿಗಳಲ್ಲಿ ಇವರು ಯಾರು ಸಿಗುವುದಿಲ್ಲ. ಈಗ ನಾವೆಲ್ಲ ಎಡ ಬಲ, ಆ ಪಕ್ಷದ ಪರ, ಈ ಪಕ್ಷದ ಪರ, ಯಾವ ವ್ಯಕ್ತಿಯ ಪರ, ಈ ವ್ಯಕ್ತಿಯ ಪರ, ಈ ರೀತಿ ಇರುವ ಪತ್ರಕರ್ತರು ಅಲ್ಲದೆ ಯಾವುದೇ ಸಿದ್ಧಾಂತಕ್ಕೆ ಕಟ್ಟು ಬಿದ್ದದೆ, ಯಾವುದೇ ಇಸಮ್ಗಳಿಲ್ಲದೆ ಪತ್ರಕರ್ತ ಹೇಗಿರಬೇಕು ಅಂತ ಹೇಳುವ ಅದೇ ಯಾವುದೋ ಒಂದು ಪತ್ರಿಕಾ ಧರ್ಮ ಏನು ಅಂತ ನಾವು ಹೇಳ್ತೇವೆ, ಇಲ್ಲ ಅದು ಈಗಿನ ಪತ್ರಿಕೋದ್ಯಮದಲ್ಲಿ. ಆದರೆ ಮನೋಹರ್ ಪ್ರಸಾದ್ ಅವರು ಅವರ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ರು. ಮತ್ತು ಯಾರಿಗೂ ಯಾವುದೇ ಹಂಗಿಲ್ಲದೆ ಬರೆದಂಥ ಒಬ್ಬ ಒಳ್ಳೆಯ ಪತ್ರಕರ್ತ ಮತ್ತು ಒಂದು ಜ್ಞಾನದ ಸಂಪತ್ತನ್ನು ನಾವು ಕಂಡುಕೊಂಡಿದ್ದೇವೆ. ನಮಗೆ ಈಗೆಲ್ಲ ವಾಟ್ಸಪ್ ಯುಗ, ನಾವೆಲ್ಲ ಬೆಳಿಗ್ಗೆ ಎದ್ದಾಗ ನಮ್ಮ ಎಲ್ಲರ ಹ್ಯಾಬಿಟ್ ಹೇಗಿರ್ತದೆ ಅಂದರೆ ನಾವು ಮೊಬೈಲ್ ಆನ್ ಮಾಡಿರ್ತೇವೆ. ನಮಗೆ ಎಲ್ಲ ಜಯಂತಿಗೆಲ್ಲ ಗೊತ್ತಿದೆ, ಮನೋಹರ್ ಪ್ರಸಾದ್ ಎಲ್ಲ ಪತ್ರಕರ್ತರ ಜೊತೆ ಸಂಬಂಧ ಇಟ್ಕೊಂಡು ಒಂದು 4 ದಿವಸ ಕಾಂಟ್ಯಾಕ್ಟ್ ಇರುತ್ತೆ, 5ನೇ ದಿವಸ ಮೆಸೇಜ್ ಬರ್ತದೆ, ತಮ್ಮ ಹೇಗಿದ್ಯಾ ಅಂತ ಒಂದು ಮೆಸೇಜ್ ಬರ್ತಿರ್ತವೆ. ಆದರೆ ಮಾರ್ಚ್ 1ರಂದು ಬೆಳಿಗ್ಗೆ ಬಹಳ ಆಘಾತಕಾರಿ ನಮಗೆ ಮೆಸೇಜ್ಗಳು ಬಂತು. ಮನೋಹರ್ ಪ್ರಸಾದ್ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರು. ನಾನು ತಕ್ಷಣ ಅವರ ಮಂಗಳ ಆಸ್ಪತ್ರೆಗೆ ಬೆಳಿಗ್ಗೆ ಒಂದು 5-5:30 ಗಂಟೆಗೆ ನಾವೆಲ್ಲ ಅಲ್ಲಿಗೆ ಹೋಗಿದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಅವರ ಅಂತಿಮ ವಿಧಿವಿಧಾನ ವಿನಂತಿ ಮಾಡಿಕೊಂಡ್ರು. ಅವರ ಕುಟುಂಬದಲ್ಲಿ ಅವರ ಪಾರ್ಥಿವ ಶರೀರವನ್ನು ನಮ್ಮ ಪ್ರೆಸ್ ಕ್ಲಬ್ಗೆ ತರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಪ್ರೆಸ್ ಕ್ಲಬ್, ನಮ್ಮ ಪತ್ರಕರ್ತರ ಸಂಘ ಇದಕ್ಕೆಲ್ಲ ಒಂದು ಭದ್ರ ಅಡಿಪಾಯವನ್ನು ಮನೋಹರ್ ಪ್ರಸಾದ್ ಅವರ ನಾಯಕತ್ವದಲ್ಲಿ, ಅವರ ನೇತೃತ್ವದಲ್ಲಿ ಆಗಿತ್ತು. ಅದಕ್ಕೋಸ್ಕರ ಅವರ ಕುಟುಂಬದವರು ಒಪ್ಪಿ ಅವರ ಪಾರ್ಥಿವ ಶರೀರವನ್ನು ಜನಾರ್ದನ ಪೂಜಾರಿ ಅವರೆಲ್ಲ ಹಿರಿಯ ನಾಯಕರು ಬಂದು ಅವರ ಅಂತಿಮ ದರ್ಶನ ಮಾಡಿದರು. ನಾನು ವಿಶೇಷವಾಗಿ ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಈ ಕ್ಷೇತ್ರದ ಶಾಸಕರು, ಸ್ಪೀಕರ್ UT ಖಾದರ್ ಅವರು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ಸರ್ಕಾರಿ ಗೌರವ, ಅವರ ಅಂತಿಮ ಸಂಸ್ಕಾರ ಆಗುವಾಗ ಸರ್ಕಾರಿ ಗೌರವವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ. ಅದಕ್ಕೋಸ್ಕರ ನಾವೆಲ್ಲ ನಾನು ಒಂದು 2-3 ಕಾರ್ಯಕ್ರಮ ಮಾತಾಡಿದ ಕೂಡ UT ಖಾದರ್ ಅವರಿಗೆ ಪತ್ರಕರ್ತರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಅರ್ಪಿಸಿದೆ. ಯಾಕಂದರೆ ಒಬ್ಬ ಪತ್ರಕರ್ತನ ಸೇವೆಗೆ ಅದು ಸರ್ಕಾರಿ ಗೌರವ ಒಂದು ಸಲ್ತದೆ ಅಂತ ಹೇಳಿದರೆ ನಿಜಕ್ಕೂ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರ ಒಂದು ಸೇವೆಗೆ ಸಂದ ಗೌರವ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಇವತ್ತು ನೀವು ಮನೋಹರ್ ಪ್ರಸಾದ್ ಏನು ಸ್ಮರಣೆ ಮಾಡಿಕೊಂಡಿದ್ದೀರಿ, ಇದು ನಿಜಕ್ಕೂ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ, ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿದೆ. ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಈ ಹಬ್ಬಕ ರಾಣಿ ಬಂತು ನಮ್ಮ ತುಳುನಾಡಿನ ಒಂದು ವೀರರಾಣಿ, ಎಲ್ಲ ವಿಚಾರಗಳನ್ನ ಜನತೆಗೆ ಅವರು ಹೇಳಿದ್ರಲ್ಲ, ಹಬ್ಬಕರ ಬಗ್ಗೆ ಬಹಳ ಮನೋಹರ್ ಪ್ರಸಾದ್ ಬರೆದ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸಿದವರು ಕೂಡ ಮನೋಹರ್ ಪ್ರಸಾದ್ ಒಬ್ಬ ಪತ್ರಕರ್ತರನ್ನ ನೆನಪಿಸಿಕೊಳ್ಳುವಂತ ಮತ್ತು ಅವರ ಸಹೋದ್ಯೋಗಿಯಾಗಿ, ಅವರೊಬ್ಬ ಸಹೋದರ ಸಮಾನ ಗೆಳೆಯರಾಗಿ ನಾನು ಸುಮಾರು ಒಂದು 3 ದಶಕ ಅವರ ಜೊತೆಗೆ ಒಡನಾಟದಲ್ಲಿದ್ದವನು. ನನಗೆ ಈ ವೇದಿಕೆಯಲ್ಲಿ ಅವರನ್ನ ಸ್ಮರಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಯರು ಮತ್ತು ಆತ್ಮೀಯರಾದ ದಿನಕರ್ ಉಳ್ಳರು ಮತ್ತು ಎಲ್ಲ ತಂಡದ ಸದಸ್ಯರಿಗೆ ಬಹಳ ಗೌರವದಿಂದ ಶಿರವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಒಳಗೊಂದಾಗುವ ಮಂಕುತಿಮ್ಮ. ಬಹುಶಃ ನಮ್ಮ ಹರೀಶ್ರೀಗಳು ಮಾತಾಡ್ತಾ ಅವರ ಕಂಠ ಗದ್ಗದಿತವಾಯಿತು. ಮನೋಹರ್ ಪ್ರಸಾದ್ ಜಿಯವರೇ ಅವರ ಒಳಗಡೆ ಒಂದಾಗಿ ಅವರ ಒಂದಷ್ಟು ಸಾಧನೆಗಳ ಜೊತೆ ಅವರ ಮಿತ್ರತ್ವವನ್ನ ಕೂಡ ಬಿಂಬಿಸಿದರು. ಬಹುಶಃ ನಾನು ಗಮನಿಸ್ತಾ ಇದ್ದೆ, FB ಯಲ್ಲಿ ಸಾಮಾಜಿಕ ಜಾಲತಾಣ ಇವತ್ತು ನಮ್ಮೆಲ್ಲರನ್ನ ಸಂಕೋಲೆಯಾಗಿ ಮಾಡುವಂಥದ್ದು. ಒಂದಿಷ್ಟು ನನಗೇನಾದ್ರೂ ಡೌಟ್ಸ್ಗಳು ಬಂದಾಗ, ಸರ್ ಈ ರೀತಿ ಒಳ್ಳೆಯ ಅಡುಗೆಗಳನ್ನ ಅವರ ಊರಿಗೆ ಹೋದಾಗ ಅದನ್ನ ಕೂಡ ಹಂಚಿಕೊಳ್ತಾ ಇದ್ರು. ಯಾವಾಗ ನಮ್ಮ ಅಪ್ಪಕ್ಕ ಉತ್ಸವ ಸಮಿತಿ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವದ ದಿವಸ ಬಂದ್ರ, ಅಂದಿನಿಂದ ಒಬ್ಬ ಸೋದರನಾಗಿ ಎಲ್ಲಾ ವಿಚಾರಗಳನ್ನು ಮಾತಾಡುವಾಗ ಫೋನ್ ತೆಗೆಯದೆ ಮತ್ತೆ ಮಾತಾಡ್ತೇವೆ ಅಂತ ಹೇಳಲಿಲ್ಲ. ಅಂದ್ರೆ ಅಂತ ಒಬ್ಬ ಧೀಮಂತ ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ. ಅವರ ಬಹಳಷ್ಟು ನಮ್ಗೆ ಒಂದಿಷ್ಟು ಮಾತ್ರ ಗೊತ್ತಿತ್ತು. ಬಹುಶಃ ಅಪ್ಪಕ್ಕ ಉತ್ಸವ ಸಮಿತಿ ಇವತ್ತು ಧನ್ಯ ಅಂತ ಹೇಳ್ಬೋದು ಸರ್. ನಮ್ಗೆ ಬಹಳಾತ್ಮಕ ಸಂಬಂಧಗಳ ಜೊತೆಗೆ ಪತ್ರಿಕಾ ರಂಗದ ಭೀಷ್ಮನೇ ಸರ್. ಯಾವಾಗ ಮನುಷ್ಯ ಸರಳ ಸಜ್ಜನಿಕೆಯಲ್ಲಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಬೆನ್ನೆಲುಬಾಗಿ ಅದಕ್ಕೆ ಸ್ಫೂರ್ತಿಯಾಗಿದ್ದಂತ ಮನೋಹರ್ ಪ್ರಸಾದ್ ಜಿಯವರಿಗೆ ಮತ್ತೊಮ್ಮೆ ನುಡಿನಮಗಳನ್ನ ಅರ್ಪಣೆ ಮಾಡುತ್ತಾ ನಮ್ಮ ಅಧ್ಯಕ್ಷರು ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಮ್ಮೊಟ್ಟಿಗೆ ನಮ್ಮ ಗೌರವ ಉಪಾಧ್ಯಕ್ಷ ಪ್ರತಿಪಾಟಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತೇನೆ. ನಾನು ವಿಶೇಷವಾಗಿ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಲ್ಲಿಕಾ ಉಲ್ಲಾಲ್ ಬೈಲಿ ಅವರು ಮಾಡಿ ಇಲ್ಲಿ ಎದುರಿಗೆ ಬರಬೇಕು. ಯಾಕಂದ್ರೆ ಇದು ಮಾಡಿದಂಥ ಕೆಲಸ ಅವರು ಕಲಾಗಾರ್ತಿ ಅವರು
ನಟಿ ಕೂಡ. ಅದೇ ರೀತಿಯಲ್ಲಿ ಪ್ರಸಿದ್ಧ ರಂಗೋಲಿ ಕಲಾವಿದ, ಅವಳಿಗೆ ಪ್ರಸಿದ್ಧ ಇದು ಅವರಿಗೆ ಬಹಳ ಪ್ರಶಸ್ತಿಯನ್ನು ಕೊಟ್ಟಂತ ಇದನ್ನು ಮಾಡಿದಂತ ಮಲ್ಲಿಕಾ ಉಳ್ಳಾಬೇರ್ ಅವರು ನಮ್ಮ ಸಮಿತಿಯ ಸದಸ್ಯ ಕೂಡ ಆಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮುಖ್ಯ ವಾಹಿನಿಯ ಜೊತೆಗೆ 3 ತ್ರಿಮೂರ್ತಿಗಳು, ದಿಗ್ಗಜರು ನಮ್ಮ ಜೊತೆ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಸನ್ಮಾನ್ಯರಿಗೆ ಈಗ ಸನ್ಮಾನದ ಒಂದು ಕಾರ್ಯಕ್ರಮ ನಡೆಯಲಿದೆ. ಮೊದಲನೇದಾಗಿ ಹಿರಿಯರು ಸನ್ಮಾನ್ಯ ಶ್ರೀ ಮಲ್ಲಾರ್ ಜಯರಾಮ್ ರೈಗಳು, ಖ್ಯಾತ ಪತ್ರಕರ್ತರು, ಸಾಹಿತಿಗಳು ಸನ್ಮಾನದ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅವರನ್ನ ಸನ್ಮಾನದ ವೇದಿಕೆಗೆ ದಯವಿಟ್ಟು ಕರ್ಕೊಂಡು ಬರಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ಹಿರಿಯ ಸಾಹಿತಿಗಳಾದಂತಹ, ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಾರ್ ಜಯರಾಮ್ ರೈಗಳು ನಮ್ಮ ಜೊತೆ ಇದ್ದಾರೆ. ಇವರ ಪರಿಚಯವನ್ನ ನೀಡಲಿಕ್ಕಿದ್ದಾರೆ ಶ್ರೀಮತಿ ಅನುಪಮ. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಪಡ್ಕೊಳ್ಳಲಿದ್ದಾರೆ ನಮ್ಮ ಮಲ್ಲಾರ್ ಜಯರಾಮ್ ಸರ್ ಅವರು. ಅವರ ಒಂದು ಪರಿಚಯವನ್ನ ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬರೆಯುವುದನ್ನೇ ಬದುಕಾಗಿಸಿದ ಅಕ್ಷರ ಯೋಧ, ಶಸ್ತ್ರ ಸನ್ಯಾಸ ತ್ಯಜಿಸಿ ಮತ್ತೆ ಬರೆಯುವನೆಂದು ಒಲವ ಕತೆ. ನಾನು ಬರೆಯುವ ಪ್ರವೃತ್ತಿಯನ್ನೇ ನಿಲ್ಲಿಸಿದ್ದೆ. ವಯಸ್ಸೀಗ 78ಕ್ಕೆ ಏರಿದೆ. ಆರೋಗ್ಯವು ಮೊದಲಿನಂತಿಲ್ಲ. ಓಡಾಟದ ವೇಗಕ್ಕೆ ಬ್ರೇಕ್ ಬಿದ್ದಿದೆ. ಬದುಕು ಬಹುತೇಕ ಮನಗಂಟಿದೆ. ಆದರೆ ಮನೆಗೆ ಬಂದು ಉಪಚರಿಸಿ ಸನ್ಮಾನಿಸಿ ಕುಶಲೋಪರಿಯಿಂದ ಕ್ಷೇಮವೇನಯ್ಯ ಎಂದು ಕಾಳಜಿಯಿಂದ ಕೇಳಿದ ನಿಮ್ಮೊಲವು ಕಂಡಾಗ ಕಣ್ಣು ನೆನೆಯಿತು, ಕೊರಳುಬ್ಬಿತು, ಮಾತೆ ಮೌನವಾಯಿತು. ಈ ಪ್ರೀತಿ ಕಂಡಾಗ ಶಸ್ತ್ರ ತ್ಯಾಗ ಮಾಡಿದ ಭೀಷ್ಮನು ಮತ್ತೆ ಶಸ್ತ್ರ ಹಿಡಿದಂತೆ ನನಗೂ ಮರಳಿ ಬರೆಯಬೇಕೆನಿಸಿದೆ. ಪತ್ರಕರ್ತ ಎಂದು ಗುರುತಿಸಿಕೊಂಡವನ ಪಾಲಿಗೆ ಬರಹವೇ ಬದುಕು, ಅದೇ ಆಹಾರ, ಔಷಧಿ ಎಲ್ಲ. ಅದರಿಂದ ಬರೆಯದೆ ಇರಲಾರೆ ಎಂದು ಆನಂದ ತುಂದಿಲರಾಗಿ ಕಣ್ಣಗಲಿಸಿ ಸಂಭ್ರಮದಿಂದ ನುಡಿದರು ಮಲ್ಲಾರ್ ಜಯರಾಮ್ ರೈ. ಕರ್ನಾಟಕದ ಪತ್ರಿಕೋದ್ಯಮದ ಹಿರಿಯ ಜೀವ, ಗತಕಾಲದ ಕೊಂಡಿ. ಮಂಗಳೂರಲ್ಲಿ ನವಭಾರತದಿಂದ ಆರಂಭಿಸಿ 3 ದಶಕದ ರಾಜಧಾನಿಯಲ್ಲಿ ಡೆಕ್ಕನ್ ಹೆರಾಲ್ಡ್ಗೆ ವರದಿಗಾರರಾಗಿದ್ದವರು. ನಮ್ಮೂರು ಕುಂಬಳೆ ಸಮೀಪದ ಸೀರೆ ಎಂಬ ಸಿರಿಯಾದವರು. ಕನ್ನಡ, ತುಳು, ಇಂಗ್ಲಿಷ್ ಭಾಷೆಗಳಲ್ಲಿ ಹಲವು ಕೃತಿ ರಚಿಸಿದ ಅವರು ಪಕ್ವ ಪ್ರಬುದ್ಧ ಲೇಖಕ, ಸತ್ಸಂಗಿ, ಭಾಷಾ ಪ್ರೇಮಿ. ಅವರದು ನಿಷ್ಠಾವಂತ ಮತ್ತು ತತ್ವಾಧಾರಿತ ಜೀವನ ಪಥ. ಸಂತರೊಡನೆ ದೇಶ ಸುತ್ತಿದ ಅಕ್ಷರ ಸಂತ. ಗಾಂಧಿ, ಕಬೀರ, ನಿತ್ಯಾನಂದ ಸ್ವಾಮಿ, ಸಾಯಿಬಾಬರ ಅಕ್ಷರಸ ಭಕ್ತ. ತನಗೆ ಬೇಕಿದ್ದರೆ ಮಹಾನಗರದಲ್ಲಿ ನೆಲೆಸಿ ಐಹಿಕ ಸುಖಭೋಗದ ಪ್ರತಿಷ್ಠಿತ ಬದುಕು ಕಟ್ಟಬಹುದಾಗಿದ್ದರು. ಗ್ರಾಮ ಜೀವನ ಕಂಟಿಯೇ ಬದುಕಿದವರು. ಜೀವನದಲ್ಲಿ ಭೋಗ ತ್ಯಜಿಸಿದ ಸರಳತೆಯ ತ್ಯಾಗಜೀವಿ. ಕಲೆ, ಸಂಸ್ಕೃತಿ, ಧರ್ಮ ಎಂದೆಲ್ಲ ಜೀವನವನ್ನು ಸಕ್ರಿಯವಾಗಿಸಿಕೊಂಡಿದ್ದ ಅವರೀಗ ವಿಶ್ರಾಂತ ಜೀವನದಲ್ಲಿದ್ದಾರೆ. ಬಾಹ್ಯ ಸಂಚಾರಗಳನ್ನು ಕಳಚುತ್ತಾ ಮನೆಗೆ ಸೀಮಿತರಾಗುತ್ತಿದ್ದಾರೆ. ಹಾಗೆಂದೇ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟಿತೋಡಿಯವರ ಸಾರಥ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮನೆಗೆ ಭೇಟಿ ಇತ್ತರು. ಇವರ ಸಂಗಡ ನಾನು ಹೋಗಿದ್ದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ನ ನಡಿಗೆ ಸಾಧಕರ ಮನೆಯೆಡೆಗೆ ಎಂಬ ನೂತನ ಯೋಜನೆಯ ಬಗ್ಗೆ ಭಾಗ. ಇದು ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶರದೇ ಕಲ್ಪನೆ, ಅವರದೇ ಖರ್ಚು ವೆಚ್ಚ. ನಾಡು ನುಡಿಗೆ ಸೇವೆ ಸಲ್ಲಿಸಿ ವೃದ್ಧಾಪ್ಯದಿಂದ ಮನೆಗಂಟಿ ಕುಳಿತವರನ್ನು ಹುಡುಕಿ ತೆರಳಿ ಅವರ ಜೊತೆ ಒಂದಷ್ಟು ಒಲವಿನಿಂದ ಬೆರೆತು ಗೌರವಿಸಿ ಮಾನಿಸಿ ಪ್ರೀತಿ ಉಣಿಸಿ ಬರೆಯುವುದುಂಟಲ್ಲ, ಅದವರಿಗೆ ಚೈತನ್ಯದ ಸ್ಫೂರ್ತಿಯನ್ನ ನೀಡುತ್ತದೆ, ನವೋಲ್ಲಾಸದ ತಾರುಣ್ಯವನ್ನ ನೀಡುತ್ತದೆ, ಬದುಕಿನೆಡೆಗೆ ಅದಮ್ಯ ಉತ್ಸಾಹ ನೀಡುತ್ತದೆ. ಇದು ಪ್ರೀತಿಯ ಮಾತಿನ ಮಮತೆಯ ಶಕ್ತಿ. ಇದರಿಂದ ಅಲ್ಲವೇ ಮಲ್ಲಾರ್ ಜಯರಾಮ್ ರೈ ಮತ್ತೆ ಬರೆಯುವೆ ಎಂದದ್ದು. ತಾಸುಗಟ್ಟಲೆ ಕುಶಲೋಪಹಾರಿ ಹರಟಿ ಉಲ್ಲಾಸಿತರಾದದ್ದು. ಇವರು ಬಂಟ್ವಾಳ ತಾಲೂಕು ಸಾಲತ್ತೂರು ಗ್ರಾಮದ ಮಲ್ಲಾರ್ ಮನೆತನದ ಶ್ರೀ ಜಯರಾಮ್ ರೈ. ಹಿಂದಿಯಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮವನ್ನ ಡಿಪ್ಲೊಮಾ ಪದವಿ ಪಡೆದು ತದನಂತರ ನವಭಾರತ ಪತ್ರಿಕೆಯಲ್ಲಿ ಬರೆದು ಕೃಷಿಯನ್ನ ಅವಲಂಬಿಸಿಕೊಂಡಿದ್ದರು. ಅದನಂತರ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಗಾರರಾಗಿ, ಜಿಲ್ಲಾ ವರದಿಗಾರರಾಗಿ, ಹಿರಿಯ ಉಪಸಂಪಾದಕರಾಗಿ, ಲೇಖಕರಾಗಿ, ಸಾಹಿತಿಯಾಗಿ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕಾಣಿಕೆಯನ್ನ ಕೊಟ್ಟವರು. ರಸದಿಂಗಿ, ರಾಮಾಯಣ, ತುಳುನಾಡು, ಪುಟ್ಟಭರ್ತಿ, ಪುಣ್ಯಭೂಮಿ, ಸಾಯಿ ಪಾತೆರದ ಅಮೃತ, ಅಪ್ಪೆ ಇಲ್ಲದ ಬೇರುಮದ್ದು
ಇಂತಹ ಗದ್ಯ ಕೃತಿಗಳನ್ನೆಲ್ಲ ಬರೆದಿರುವರು. ಕವನ ಸಂಕಲನವನ್ನ ಪ್ರಕಟ ಮಾಡಿದರೆ ಬಹುರೂಪಿ ಗಾಂಧಿ, ಸಂತ ಸುಧಾರಕ, ಶ್ರೀ ನಾರಾಯಣ ಗುರು, ನುಗ್ಗಿ ಬರುತ್ತಾವೆ 100 ನೆನಪುಗಳು, ಅದಮ್ಯ, 1001 ಗ್ರಾಮ ಸೀರೆ, ಪತ್ರಕರ್ತನ ಪರ್ಯಟನ, ಇಂತಹ ಅನೇಕ ಕೃತಿಗಳನ್ನ ಜರ್ನಿ ಥ್ರೂ ಲೈಟ್ ಆಫ್ ನಾಲೆಜ್ ಇಂತಹ ಇಂಗ್ಲಿಷ್ ಭಾಷೆಯ ಕೃತಿಗಳನ್ನು ಪ್ರಕಟಿಸಿ ಶ್ರೀಮದ್ ರಾಮಾಯಣದ ಸುಂದರಕಾಂಡದ ತುಳು ಗದ್ಯ ಅನುವಾದವನ್ನ ಒಡಿಯೂರು ದತ್ತಪ್ರಕಾಶ ಇದರ ನಿಯತಕಾಲಿಕ ಕೃತಿಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗ್ತಾ ಇದೆ. ಪತ್ರಕರ್ತರಾಗಿ, ಸಾಹಿತಿಯಾಗಿ, ಸಂಘಟಕರಾಗಿ ಒಳ್ಳೆಯ ಕೃಷಿಯನ್ನ ಮಾಡಿಕೊಂಡ ಜಯರಾಮ್ ರೈ ಕೇರಳ ತುಳು ಅಕಾಡೆಮಿಯ ಮೊದಲ ತಂಡದ ಸದಸ್ಯರಾಗಿ, ಕುಡ್ಲ ತುಳುಕೂಟ ಬೊಕ್ಕ ಮತ್ತೆ ಬೆಂಗಳೂರು ತುಳುವರಿಕುಲು ಕೂಟದ ಸ್ಥಾಪಕ ಸದಸ್ಯರಾಗಿ, ಒಡಿಯೂರು ತುಳುಕೂಟದ ಸ್ಥಾಪಕ ಅಧ್ಯಕ್ಷರಾಗಿ ತುಳು ಭಾಷೆ ಮತ್ತು ಸಂಸ್ಕೃತಿಯ ಒಳ್ಳೆಯ ಪ್ರಾಮಾಣಿಕ ಸೇವೆಯನ್ನ ನೀಡಿದಂತಹ ನಮ್ಮ ಮಲಾರ್ ಜಯರಾಮ್ ರೈ ಅವರು ಈ ದಿನ ಈ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಇವರನ್ನ ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸುವುದು ನಮ್ಮ ವೀರರಾಣಿ ಹಬ್ಬದ ಉತ್ಸವ ಸಮಿತಿಗೆ ಹೆಮ್ಮೆಯ ವಿಷಯವಾಗಿದೆ. ಒಬ್ಬೊಬ್ಬ ಸ್ನೇಹಿತರೆ, ಬಗೆಹರದ ಅಲೆಗಳಂತೆ ಒಂದೊಂದು ಮುತ್ತು ರತ್ನಗಳನ್ನ ನೀಡಿದಂತಹ ಧೀಮಂತ ಹಿರಿಯ ಜೀವಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಇದು ಭಾಗ್ಯ, ಇದು ನಮ್ಮೆಲ್ಲರ ಸೌಭಾಗ್ಯವಂತೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಈ ಹಿರಿಯ ಜೀವ ಧೀಮಂತ ಒಂದು ಪ್ರತಿಭೆಯನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಬಹುಶಃ ನಾವೆಲ್ಲ ಎಷ್ಟು ವರ್ಷ ಇರ್ತೀವೋ ಅದು ಬೇರೆ ಕತೆ. ತನ್ನ ಕವನಗಳನ್ನ, ತನ್ನ ಕೃತಿಗಳನ್ನ ಓದುವಾಗ ಕೂಡ ಈ ಒಂದು ಧೀಮಂತ ವ್ಯಕ್ತಿ, ಹಿರಿಯ ಜೀವ ಚಿಕ್ಕ ಚಿಕ್ಕ ಶಬ್ದಗಳನ್ನು ಕೂಡ ನೆನಪಿಸಿಕೊಳ್ಳುವಂತಹ ಶಕ್ತಿಯನ್ನ ತಾಯಿ ಶಾರದಾಂಬೆ ಅವರಿಗೆ ನೀಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಜೋರಾದ ನೆರವೇರಿಸಲಿಕ್ಕಿದ್ದೇವೆ. ಸನ್ಮಾನ್ಯ ಶ್ರೀ ಜಯಂತ್ ಉಳ್ಳಾಲ್, ಖ್ಯಾತ ದೃಶ್ಯಗ್ರಾಹಕರು. ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿದ್ದಾಗಿ 20-25 ವರ್ಷಗಳಿಂದ ಕೇವಲ ಮಂದಹಾಸದ ನಗು ಮತ್ತು ಅವರ ಕ್ಯಾಮರಾ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ಅವರು ಸನ್ಮಾನದ ಪೀಠವನ್ನು ಅಲಂಕರಿಸ್ತಾ ಇದ್ರು. ಅವರಿಗೆ ಜೋರಾದ ಚಪ್ಪಾಳೆ. ಏನಿಲ್ಲ, ಅಣ್ಣ ಚಾಪರಿಯರ ಅವರು ಮತ್ತು ಅವರ ಕ್ಯಾಮರಾ ಜೊತೆ ಮಾತ್ರನೇ ಮಾತಾಡುವಂಥದ್ದನ್ನ ನಾನು ಕಂಡಿದ್ದು. ಆರಂಭದ ದಿನಗಳಲ್ಲಿ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಒಂದು ಬೆನ್ನೆಲುಬಾಗಿ ದೃಶ್ಯ ಮಾಧ್ಯಮದಲ್ಲಿ, ಅದು ನಮ್ಮ ಗುಡ್ಲ ಚಾನಲ್ ಇರ್ಬೋದು, ಎಲ್ಲದರಲ್ಲಿ ಕೂಡ ಪ್ರಚಾರವನ್ನ ಕೊಟ್ಟು ಸರಳ ಸಜ್ಜನಿಕೆಯ ನಮ್ಮೂರ ಮಾಣಿಕ್ಯ ಅಂತ ಹೇಳ್ಬೋದು. ಜಯಂತಣ್ಣ ನಮ್ಮ ಜೊತೆ ಇದ್ದಾರೆ. ಇವರ ಪರಿಚಯವನ್ನ ತಮಗೆ ನೀಡಲಿಕ್ಕಿದ್ದಾರೆ ಸನ್ಮಾನ್ಯ ಕೆ ಎಂ ಮಂಜುನಾಡಿಯವರು. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದಂಥ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಮನೋಹರ್ ಪ್ರಸಾದ್ ರವರ ಸಂಸ್ಮರಣೆ ಮತ್ತು ಸಾಧಕರಿಗೆ ಮತ್ತು ಗೌರವಿಸುವಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಒಂದು ಜವಾಬ್ದಾರಿಯನ್ನು ನಿನ್ನೆ ನಮ್ಮ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಸರ್ ಅವರು ಹೇಳಿದರು. ಜಯಂತ್ ಉಳ್ಳಾಲ್ ಅವರ ಬಗ್ಗೆ ನೀವು ಅಭಿನಂದನೆಯನ್ನ ಮಾತನ್ನು ಹೇಳಬೇಕು ಅಂತ ನನಗೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ನಾನು 1986ರಲ್ಲಿ ಉಳ್ಳಾಲದಲ್ಲಿ ಅಧ್ಯಾಪಕನಾಗಿ ಸೇವೆಗೆ ಸೇರಿದಾಗ ಪತ್ರಿಕಾ ರಂಗದಲ್ಲಿ ಪ್ರಪ್ರಥಮವಾಗಿ ನಾನು ಕಂಡಂತ ವ್ಯಕ್ತಿ ಜಯಂತ್ ಉಳ್ಳಾಲ್ ಅವರು. ನಮ್ಮೆಲ್ಲ ಕಾರ್ಯಕ್ರಮಗಳು ಏನಿದ್ರು ನಾವು ಅವರನ್ನ ಮಾತನಾಡಿಸ್ತಾ ಇದ್ದೀವಿ.
ಮೊನ್ನೆ ನಮ್ಮ ಸಭೆಯಲ್ಲಿ ಮೀಟಿಂಗ್ ಮಾಡುವಂತ ಸಮಯದಲ್ಲಿಯೂ ಪ್ರಪ್ರಥಮವಾಗಿ ಹೆಸರು ಸೂಚಿಸಿ ಅಂತ ಹೇಳುವಂತ ಸಮಯದಲ್ಲಿ ಹೆಸರು ನನಗೆ ನೆನಪು ಬಂದದ್ದು ಜಯಂತ್ ಉಲ್ಲಾಲ್ ಅವರು. ಪ್ರಪ್ರಥಮವಾಗಿ ನಾನು ಎಲ್ಲರ ಪರವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಜಯಂತ್ ಉಲ್ಲಾಲ್ ಅವರು ಉದ್ಯೋಗ ರಂಗವನ್ನೇ ಸಾಧನಾ ರಂಗವನ್ನಾಗಿಸಿ ಗೆದ್ದವರು. ಕೆಲವರಷ್ಟೇ ಅಂತ ವಿರಳ ಪಂಕ್ತಿಯಲ್ಲಿ ಸಮಾಜಮುಖಿ ಹಿರಿಯ ಛಾಯಾಗ್ರಾಹಕರಾದ ಶ್ರೀ ಜಯಂತ್ ಉಲ್ಲಾಲ್ ರವರು ಕೂಡ ಜೀವನಾಗತ್ಯವಾಗಿ ವಿಡಿಯೋಗ್ರಫಿಯನ್ನು ತುಳುನಾಡಿನ ಖ್ಯಾತ ಛಾಯಾಗ್ರಾಹಕರಾದ ಶ್ರೀ ಶ್ರೀಕಾಂತ್ ರಾವ್ ಅವರಿಂದ ಕಲಿತು ಈ ಕಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸುತ್ತಿರುವ ಜಯಂತ್ ಉಲ್ಲಾಲ್ ರವರು ನಾಡಿನ ಪ್ರಪ್ರಥಮ ತುಳು ವಾರ್ತಾವಾಹಿನಿಯಾದ ನಮ್ಮ ಕುಡ್ಲ ಚಾನೆಲ್ನಲ್ಲಿ ಅನುಭವಿ ಕ್ಯಾಮರಾಮನ್ ಆಗಿ ಗುರುತಿಸಿಕೊಂಡವರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಉಭಯ ಜಿಲ್ಲೆಗಳಲ್ಲಿ ಒಂದೇ ಚಾನೆಲ್ನಲ್ಲಿ ಅತಿ ಹೆಚ್ಚು ಕಾಲ ದುಡಿದ ಬೆರಳೆಣಿಕೆಯ ಛಾಯಾಗ್ರಾಹಕರಲ್ಲಿ ಶ್ರೀಯುತ ಜಯಂತ್ ಉಲ್ಲಾಲ್ ರವರು ಒಬ್ಬರು. ನಮ್ಮ ಕುಡ್ಲ ಸಂಸ್ಥೆಯಲ್ಲಿ ನಿರಂತರ 25 ವರ್ಷಗಳಿಂದ ಉದ್ಯೋಗ ಸಲ್ಲಿಸುತ್ತಿರುವ ಜಯಂತ್ ರವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಮಹಾ ನಡಾವಳಿ, ಮಹಾಮಸ್ತಕಾಭಿಷೇಕ, ಉಜಿರೆಯ ವಿಶ್ವ ತುಳು ಸಮ್ಮೇಳನ, ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್, ಆಳ್ವಾಸ್ ವಿಶ್ವ ನುಡಿಸಿರಿ, ಮಂಗಳೂರು ದಸರಾ ಹೀಗೆ ಹಲವು ಪ್ರಮುಖ ಕಾರ್ಯಕ್ರಮಗಳ ಅಪೂರ್ವ ನೋಟಗಳನ್ನ ಆಯಕಟ್ಟಿನ ಕೋಣಗಳಲ್ಲಿ ಸೆರೆ ಹಿಡಿದ ಭಾಗ್ಯವಂತರು. ನಮ್ಮ ಕುಡ್ಲ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕಾಗಿ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಚಿತ್ರೀಕರಣ ಮಾಡಿದ ಹೆಗ್ಗಳಿಕೆ ಶ್ರೀಯುತ ಜಯಂತ್ರವರದು. ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮಕ್ಕಾಗಿ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತಮ್ಮ ಊರು ಉಳ್ಳಾಳದಲ್ಲಿ ನಾಟ್ಯ ನಿಲಯ ಎಂಬ ನೃತ್ಯ ಸಂಸ್ಥೆಯನ್ನು ಕಟ್ಟಿಕೊಂಡು ಅದರ ನಿರ್ದೇಶಕರಾಗಿ ಯುವ ಸಮೂಹಕ್ಕೆ ಭರತನಾಟ್ಯದ ತರಬೇತಿಯ ಸೌಲಭ್ಯ ಒದಗಿಸುತ್ತಿದ್ದಾರೆ. ಭಾರತ ಹಾಗೂ ವಿದೇಶದ ಥಾಯ್ಲೆಂಡ್, ಅಬುಧಾಬಿ, ಮಲೇಷಿಯಾದಲ್ಲಿ ನಾಟ್ಯ ನಿಲಯದಿಂದ ಭರತನಾಟ್ಯ ಪ್ರದರ್ಶನಕ್ಕಾಗಿ ತಂಡದೊಂದಿಗೆ ಪ್ರವಾಸಗೈದಿದ್ದಾರೆ. ಅಲ್ಲಿನ ಜನರೊಂದಿಗಿನ ಆ ಅಮೂಲ್ಯ ಕ್ಷಣಗಳನ್ನ ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಮಂಗಳೂರಿಯರಿಗೆ ಲಭ್ಯಗೊಳಿಸಿದ್ದಾರೆ. ವೃತ್ತಿಗೆ ಸೇರಿಕೊಂಡ ಕಳೆದ 25 ವರ್ಷಗಳಿಂದಲೂ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದ ಸದಸ್ಯರಾಗಿ ಎಲ್ಲ ಹಿರಿಯ ಪತ್ರಕರ್ತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಉಳ್ಳಾಳದ ಎಲ್ಲ ಸಂಘ ಸಂಸ್ಥೆಗಳು ಉಭಯ ಜಿಲ್ಲೆಗಳ ಗಣ್ಯ ವ್ಯಕ್ತಿಗಳೊಂದಿಗೂ ಇವರಿಗೆ ಆತ್ಮೀಯ ಒಡನಾಟವಿದೆ ಎಂಬುದು ಇವರ ಸಹೃದಯತೆಯ ಸಾಕ್ಷಿಯಾಗಿದೆ. ಇವರ ಔದ್ಯೋಗಿಕ ಸಾಧನೆಯನ್ನು ಗುರುತಿಸಿ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಗೌರವ ಸನ್ಮಾನಗಳನ್ನು ಸಲ್ಲಿಸಿವೆ. ರಾಜ್ಯದ ಹಾಗೂ ದೇಶದ ಪ್ರಮುಖ ರಾಜಕೀಯ ನಾಯಕರುಗಳ ಕಾರ್ಯಕ್ರಮದ ಚಿತ್ರೀಕರಣ ನಡೆಸಿರುವ ಶ್ರೀ ಉಲ್ಲಾಲ್ರು ಭಾರತದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ, ಪ್ರತಿಪಕ್ಷದ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯಂಥ ಪ್ರಭಾವಿ ನಾಯಕರ ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸಿದರು. ನಮ್ಮ ಕುಡ್ಲ ಸಂಸ್ಥೆಯಲ್ಲಿ ನೌಕರಿಯಲ್ಲಿದ್ದರೂ ಸಂಸ್ಥೆ ಮಾಲೀಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಲವಿನ ಪತ್ನಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನಾಟ್ಯ ನಿಲಯ ಸಂಸ್ಥೆ ಗುರುಗಳು ಆಗಿರುವ ವಿದುಷಿ ಶ್ರೀಮತಿ ಸುನೀತಾ ಜಯಂತ್ ಹಾಗೂ ಹಿರಿಯ ಪುತ್ರಿ ಭರತನಾಟ್ಯ ಕಲಾವಿದೆ, ದಕ್ಷಿಣ ಕನ್ನಡ ಜಿಲ್ಲಾ ಅಸಾಧಾರಣ ಪ್ರತಿಭೆ ಪ್ರಶಸ್ತಿ ವಿಜೇತೆ ಮಯೂರಿ ಉಲ್ಲಾಲ್ ಮತ್ತು ಮತ್ತೋರ್ವ ಎಳೆಯ ಪುತ್ರಿ ಮೃಣಾಲಿ ಉಲ್ಲಾಲ್ ಜೊತೆಗೆ ಸುಖಿ ಜೀವನದ ಸವಿಯನ್ನು ಉಣ್ಣುತ್ತಿರುವ ಶ್ರೀ ಜಯಂತ್ ಉಲ್ಲಾಲ್ ರವರನ್ನು ಜಯಂತ್ ಉಲ್ಲಾಲ್ ರವರು ವೃತ್ತಿ ಜೀವನದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಎಂಬುದು ಅವಿಸ್ಮರಣೀಯ ಸಂಗತಿ. ಈ ಸಂದರ್ಭದಲ್ಲಿ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಜಯಂತ್ರವರನ್ನ ಅಭಿನಂದಿಸುತ್ತಾ ಇರುವುದು ನಮ್ಮ ಊರಿಗೆ ಹೆಮ್ಮೆ ಎಂದು ಹೇಳುವುದರೊಂದಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಗಣ್ಯರು ಅವರನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೀನಿ. ಸೊನ್ನೆಲು ಬೊಳ್ಳಿ ಪರ್ಪದ ಕುಶಿತ್ತ ಈ ಕಾಲಡು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಉಚ್ಚಯ ಮಲ್ತೇನ ವಿಶೇಷ ಕಾರ್ಯಕ್ರಮ ತೆಲಿಕೆದ ಬೊಳ್ಳಿಯಾದ ಈ ಕಾರ್ಯಕ್ರಮ ನಮ್ಮೊಟ್ಟುಗುಪ್ಪಿನ ಜಯಂತ್ ಅಣ್ಣಗೆ ಜೋರಾಯಿನ ಕೈ ತಾಟಿದ ಹೊರಟು ಸೊನ್ನೆ ಸಂದಾಯತ ಮಲ್ಪಗ ಮುತ್ತು ಚಾವಡಿಯ ಓಲಗಾಯಿನ ಮಲ್ಲ ಬಿನ್ನೆರೆದು ಸನ್ಮಾನದ ಅವರಿಗೆ ಪುರ್ಲಕಂಠದ ಸನ್ಮಾನ ನಡತೊಂದುಂಡು ಇನ್ನಿತ್ತ ಎಂಗ್ಲನ ಮಲ್ಲ ಬಿನ್ನೆರಾಯನ ಹರೀಶ್ ರೈಕುಲು ತಲೆಕು ಪೇಟದ ಇದು ನನಾತ್ ಜವಾಬ್ದಾರಿನ ದೊತ್ತೊಲ್ಲೆ ಪಂಪಿನ ಒಂದು ಸಂದೇಶದೊಟ್ಟುಗು ಮಾತ್ರ ಗಣ್ಯರ್ಲ ಅಲ್ಲಿನ ಪ್ರೀತಿಪೂರ್ವಕವಾದ ಗೌರವಿಸುವಂದುಲ್ಲೇರು.
ಅರ್ನ ಇಲ್ಲದಕ್ಕಲು ಜೆ ನಮ್ಮ ಸುನೀತಕ್ಕಲ ಉಳ್ಳು ಬೈದರೆ ಅರ್ನ ಧರ್ಮಪತ್ನಿ ದಯಮಂದದ ಒಟ್ಟು ಸೇರೋಡು ಬಂದಕ್ಕೆ ಏನೊಂದಲ್ಲ. ಒಂದು ಕಾಲದಲ್ಲಿ ಪತ್ರಕರ್ತರಂತ ಹೇಳಿದ್ರೆ ಸಣಕಲಾಗಿರುವಂತದ್ದು ಅವರ ಜೋಳಿಗೆ. ನಾವೆಲ್ಲ ಚಿಕ್ಕದಿರುವಾಗ ಪತ್ರಕರ್ತರಂತ ಹೇಳಿದ್ರೆ ಅದೇ ಕಾಣ್ತಾ ಇದ್ರು. ಆದ್ರೆ ಬಹಳ ಸಮಯಕ್ಕೆ ಹಿರಿಯರಾಗಿಟ್ಕೊಂಡು ಸನ್ಮಾನ್ಯ ಜಾನ್ ಡಿಸೋಜ್ ಅವರು 3:59ಕ್ಕೆ ನಿಧಾನವಾಗಿ ನಮಗೂ ಅವರ ಪರಿಚಯ ಸಿಗ್ಲಿಲ್ಲ. ಬಹುಶಃ ಬಾಲ್ಯದಲ್ಲಿ ನಾವು ಕೂಡ ಸೆಬೆಸ್ಟಿಯನ್ಗೆ ಹೋಗುವಾಗ ನೋಡಿದ ನೆನಪು. ಒಬ್ಬ ಸರಳ ಸಜ್ಜನಿಕೆಯ ಖ್ಯಾತ ಛಾಯಾಗ್ರಾಹಕರು ನಮ್ಮ ಜೊತೆ ಸಮಯಕ್ಕೆ ಸರಿಯಾಗಿ ಇದೇ ಛಾಯಾಗ್ರಾಹಕರು ಮತ್ತು ಪತ್ರಕರ್ತರ ವಿಶೇಷ ಬಹಳಷ್ಟು ಸಲ ನೋಡಿದ್ದೇವೆ. ನಾವಿಲ್ಲದಿದ್ರು ಕೂಡ ಸಮಯಕ್ಕೆ ತಮ್ಮ ಸಮಯವನ್ನ ಹೊಂದಿಸಿಕೊಂಡು ಬರುವಂತವರು. ವಿಶೇಷದಲ್ಲಿ ವಿಶೇಷವಾಗಿ ಹಿರಿಯರ ಒಂದು ಪರಿಚಯವನ್ನ ತಮ್ಮ ಮುಂದೆ ನೀಡಲಿಕ್ಕಿದ್ದಾರೆ ಶ್ರೀಮತಿ ಶಶಿಕಾಂತಿ ಅವರು. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಂದಿನ ಸಭೆಗೆ ಆಗಮಿಸಿದ ಶ್ರೀಯುತ ಜಾನ್ ಡಿಸೋಜಾ ಇವರು ಬಿಕಾಂ ಪದವೀಧರರು. ದಿವಂಗತ ಲಾಡಿನ್ ಡಿಸೋಜಾ ಹಾಗೂ ದಿವಂಗತ ವ್ಯಾಲೆಂಟಿನ್ ಡಿಸೋಜಾ ಇವರ ತೃತೀಯ ಪುತ್ರರಾದ ಇವರು 1990ರಿಂದ ತೊಕೊಟ್ಟಿನ ಸ್ಟುಡಿಯೋ ಫ್ಲ್ಯಾಶ್ನಲ್ಲಿ ತಮ್ಮ ಛಾಯಾಗ್ರಹಣ ವೃತ್ತಿಯನ್ನು ಆರಂಭಿಸಿದರು. ಅನೇಕ ಕಾರ್ಯಕ್ರಮಗಳ ಛಾಯಾಗ್ರಹಣದ ಅನುಭವದೊಂದಿಗೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯದಲ್ಲಿ ಪತ್ರಿಕಾ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಸೇಂಟ್ ಸೆಬೆಸ್ಟಿಯನ್ ಚರ್ಚ್ ತೊಕ್ಕೊಟ್ಟಿನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು, ಮಧ್ಯಪ್ರದೇಶದ ಡಾನ್ ಬೋಸ್ಕೋ ಪಬ್ಲಿಕ್ ಸ್ಕೂಲ್ನಲ್ಲಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ಛಾಯಾಗ್ರಹಣದಿಂದ ನಿವೃತ್ತಿ ಹೊಂದಿ ತಮ್ಮ ಕುಟುಂಬದೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸುದೀರ್ಘ 33 ವರ್ಷಗಳ ಸಾಧನೆಯನ್ನು ಮನಗಂಡು ಉಳ್ಳಾಲ ವೀರರಾಣಿ ಅಬ್ಬಕ್ಕ ಸಮಿತಿಯು ಕನ್ನಡ ರಾಜ್ಯೋತ್ಸವದ ಈ ದಿನದಂದು ತಮಗೆ ಅತ್ಯಂತ ಗೌರವದಿಂದ ಆತ್ಮೀಯವಾಗಿ ಸನ್ಮಾನ ನಡೆಸುತ್ತಿದೆ ಎಂದು ಹೇಳಲು ಸಂತೋಷವಾಗುತ್ತದೆ. ಧನ್ಯವಾದಗಳು. ಸರಳ ಸಜ್ಜನಿಕೆಯ ಬಹಳ ಅದ್ಭುತವಾದಂತಹ ಒಂದು ಪ್ರತಿಭೆ, ಹಿರಿಯ ಜೀವ ಮತ್ತೊಂದು ನಮ್ಮ ಮುಂದೆ ಇದೆ. ಇವರನ್ನು ಗೌರವಿಸುವುದು, ಸನ್ಮಾನಿಸುವುದು ನಮ್ಮ ಸಮಿತಿಯ ಸೌಭಾಗ್ಯ ಎಂದಂತೆ ಛಾಯಾಗ್ರಾಹಕರ ಉಪಾಧ್ಯಕ್ಷರಾದಂತಹ ರಾಜೇಶ್ ಅವರು ಶಾಲು ಹೊದಿಸುವುದರ ಮೂಲಕ, ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರು ಪೇಟವನ್ನ ತೊಡಿಸುವುದರ ಮೂಲಕ, ಉಪಾಧ್ಯಕ್ಷರಾದಂತಹ ಸದಾನಂದ್ ಬಂಗೇರವರು ಹಾರವನ್ನು ಸಮರ್ಪಿಸಿ, ಹೈದರ್ ಪರ್ತಿಪಾಡಿಯವರು ಫಲವನ್ನ ನೀಡಿ ಗೌರವಿಸಿ, ಉಪಾಧ್ಯಕ್ಷರಾದಂತಹ ಆಲಿಯಪ್ಪ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಇವರ ಮುಂದಿನ ನಿವೃತ್ತ ಜೀವನ ಪ್ರವೃತ್ತಿಯಾಗಲಿ, ಎಲ್ಲರಿಗೂ ಮಾದರಿಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಜೋರಾದ ಚಪ್ಪಾಳೆಯ ಜೊತೆಗೆ ಗೌರವಿಸೋಣ.
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಏನೇ ಇರಲಿ ಕೂಡ ನಾವು ಕಾರ್ಯಕ್ರಮಗಳನ್ನ ಚಾಪೌಟ್ ಮಾಡಿದ್ರೆ ಸಾಕು. ಅದು ಯಾವುದೇ ಕಾರ್ಯಕ್ರಮ ಸಾರ್ವಜನಿಕ ಇರಲಿ, ತಮ್ಮ ಇಲಾಖೆಯಿಂದ ಏನೆಲ್ಲ ನಮ್ಮ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕಾರ್ಯಕ್ರಮಗಳ ಜೊತೆ ಉತ್ತಮ ಸೇವೆಯನ್ನ ಕೊಡುವಂತ ಒಬ್ಬ ಉತ್ತಮ ಅಧಿಕಾರಿ ಕಾರ್ಯಕ್ರಮವನ್ನ ಕನ್ನಡ ರಾಜ್ಯೋತ್ಸವ. ಬಹುಶಃ ಇವತ್ತೊಂದು 3 ಪತ್ರಕರ್ತರಿಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ 4 ಜನ, ಅದಕ್ಕೆ ನಾನು ಹರೀಶ್ ಅಣ್ಣನನ್ನು ನೋಡಿದ್ದು. ಯಾಕಂತ ಹೇಳಿದ್ರೆ ಈ ವರ್ಷವೇ ಮೊದಲು ಅನ್ನಿಸ್ತದೆ ನಮ್ಮ ಪತ್ರಕರ್ತರನ್ನ ಗೌರವಿಸಿದಾಗ ಅವರೆಲ್ಲರಿಗೂ ಕೂಡ ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಉದ್ಘಾಟಕರ ಮಾತು. ಇಲಾಖೆಯಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ನಮ್ಗೆ ಪ್ರಯೋಜನ ಕೊಟ್ಟವರು. ಯಾಕಂದ್ರೆ ಸರ್ಕಾರ ಧನಸಹಾಯ ಇಲ್ಲ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮ್ಗೆ ಹಲವಾರು ಕಾರ್ಯಕ್ರಮ, ಕವಿಗೋಷ್ಠಿ, ವಿಚಾರಗೋಷ್ಠಿ, ಅದೇ ರೀತಿಯಲ್ಲಿ ನೃತ್ಯ ಕಾರ್ಯಕ್ರಮ, ನಾಟಕದ ರೂಪದಲ್ಲಿ ನಮ್ಗೆ ಅನುದಾನವನ್ನು ನೀಡಿದಂತ ನಮ್ಮ ರಾಜೇಶ್ ಅವರು, ನಮ್ಮವರೇ, ಇಲ್ಲಿಯವರೇ, ಅವರಿಗೆ ನಮ್ಮ ವೀರರಾಣಿ ಹಬ್ಬ ಸಮಿತಿಯ ಪರವಾಗಿ ವಿಶೇಷವಾಗಿ ನಾನು ಅವರನ್ನು ಇನ್ನೊಂದು ಸಲ ನಮ್ಮ ಹಬ್ಬಕ್ಕೋತ್ಸವಕ್ಕೆ ಸಪ್ತಾಹ ಬರ್ತದೆ, ಆ ಸಂದರ್ಭ ನಮ್ಗೆ ಸಹಾಯ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅವರ ಮಾತನ್ನು ದಯಮಾಡಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಜೊತೆಗೆ ದೀಪಾವಳಿಯ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅಂದರೆ ಕೇವಲ ಕನ್ನಡ ಭಾಷೆಗೆ ಮಾತ್ರ ಅಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಸರ್ಕಾರ ಇಲಾಖೆಗೆ ಹೆಸರು ಹಾಕಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ. ಕನ್ನಡ ಸಂಸ್ಕೃತಿ ಅಂದರೆ 31 ಜಿಲ್ಲೆಯಲ್ಲಿ ಏನೆಲ್ಲ ಸಂಸ್ಕೃತಿ ಬರ್ತದೆ ಅದೆಲ್ಲ ಕನ್ನಡ ಸಂಸ್ಕೃತಿ ಅಂತ ಅರ್ಥ ಅದರಲ್ಲಿ. ಅದರಲ್ಲಿ ತುಳು ಭಾಷೆ ಇದೆ, ಬ್ಯಾರಿ ಭಾಷೆ ಇದೆ, ಕೊಂಕಣಿ ಇದೆ, ಅಥವಾ ಯಾವ್ದಾವುದು ಕರ್ನಾಟಕದ ಒಳಗಡೆ ಯಾವುದೆಲ್ಲ ಭಾಷೆಗಳು ಬರ್ತದೆ ಅದೆಲ್ಲ ಕನ್ನಡದ ಸಂಸ್ಕೃತಿಯ ಒಳಗೆ ಇರುವಂಥದ್ದೇ. ಯಾವೆಲ್ಲ ಸಾಮಾಜಿಕ ಅಥವಾ ಆರ್ಥಿಕ ಇರ್ಬೋದು, ರಾಜಕೀಯ ಇರ್ಬೋದು, ಯಾವುದಾದ್ರು ಭಿನ್ನತೆ ಇದ್ರೂ ಕೂಡ ಅದೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ಕೇವಲ ಒಂದು ಭಾಷೆಗೋಸ್ಕರ ಈ ಒಂದು ದಿನಾಚರಣೆ ಅಲ್ಲ, ಕರ್ನಾಟಕದ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಒಂದು ದಿನಾಚರಣೆ. ಈ ಸಂದರ್ಭದಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಅಥವಾ ಕನ್ನಡ ಈ ಊರಿನ ಸಂಸ್ಕೃತಿಯನ್ನ ನಿರಂತರವಾಗಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಇಂದಿನ ಕಾಲದಲ್ಲಿ. ಆ ಕಾಲದಲ್ಲಿ ನಾಡಿನಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನ, ನಾಡಿನ ಸಾಮಾಜಿಕ, ಆರ್ಥಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಎಲ್ಲ ಘಟನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಿ ಜನಸಾಮಾನ್ಯರನ್ನ ಪ್ರಜ್ಞಾವಂತರು ಮಾಡುವಂತ ಪತ್ರಕರ್ತರನ್ನ ಈ ದಿವಸ ನೆನಪಿಸಿದ್ದು ಕೂಡ ಬಹಳ ಸರಿಯಾಗಿದ್ದಂತ ಅನಿಸ್ತದೆ. ಯಾಕಂದ್ರೆ ನಾಡಿನ ಕಲೆ ಸಂಸ್ಕೃತಿಯನ್ನು ಪ್ರಚಾರ ಮಾಡಲಿಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದವರು ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಈ ಪತ್ರಕರ್ತರು. ಅಂತ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅಂತ ದಿನದಂದು ಅದಕ್ಕೋಸ್ಕರ ಶ್ರಮ ಪಟ್ಟಂತ ನಮ್ಮ ಜಿಲ್ಲೆಯ ಶ್ರೇಷ್ಠ ಭೀಷ್ಮ, ಯಾಕೆಂದ್ರೆ ಅವರನ್ನ ಭೀಷ್ಮ ಅಂತ ಹೇಳೋದೇ ಕರೆಕ್ಟ್. ಯಾಕೆಂದ್ರೆ ಬಹುಶಃ ಅವರು ಬ್ಯಾಂಗ್ಳೂರಲ್ಲೋ ಡೆಲ್ಲಿಯಲ್ಲೋ ಇರ್ತಿದ್ರೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅವರಿಗೆ ಸಿಗ್ತಾ ಇತ್ತು. ಯಾವಾಗಲೂ ಜಿಲ್ಲಾ ಮಟ್ಟದಲ್ಲಿರುವ ಕೆಲಸ ಮಾಡುವಂತ ಲಿಮಿಟ್ ಆಗಿರ್ತದೆ. ಬಹುಶಃ ಅವರು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದು ನಮ್ಮ ಜಿಲ್ಲೆಗೆ ಲಾಭಣೆ ಆಯಿತು. ಅನೇಕ ಕುಗ್ರಾಮವನ್ನ ಗುರುತಿಸಿ ಆ ಗ್ರಾಮದ ಅಭಿವೃದ್ಧಿಗೆ ಒಬ್ಬ ಪತ್ರಕರ್ತನಾಗಿ ಗ್ರಾಮದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಡ್ಬೋದು ಎನ್ನುವುದನ್ನ ಮನೋಹರ್ ಕಾಮತರನ ಕೊಡುಗೆ ಬಹಳ ದೊಡ್ಡದಿದೆ. ಬೆಳ್ತಂಗಡಿ ಅಂತ ಸಣ್ಣ ಸಣ್ಣ ಗ್ರಾಮವನ್ನ ಗುರುತಿಸಿ ಅದನ್ನ ಅಲ್ಲಿಯ ಸಮಸ್ಯೆಯನ್ನ ಪೇಪರ್ನ ಮುಖಾಂತರ ಬಂದು ಆ ಗ್ರಾಮದ ಸಮಸ್ಯೆಗೆ ಪರಿಹಾರ ಕೊಟ್ಟದಿರ್ಬೋದು, ಅಥವಾ ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಬಹಳಷ್ಟು ಆಸಕ್ತಿ ಇರುವ ವ್ಯಕ್ತಿ. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಒಬ್ಬ ಯಾವುದೇ ಒಂದು ಕಲಾವಿದನ ಪ್ರಚಾರ ಆಗಬೇಕಂದ್ರೆ ಪೇಪರೇ ಬೇಕಿತ್ತು. ಇವತ್ತು ಕೂಡ ದೇವದಾಸ್ ಕಾಪಿಕಾಡ್ ಎಲ್ಲ ಇವರನ್ನು ನೆನಪಿಸ್ಕೊಳ್ತಾರೆ. ಅವರಿಂದಾಗಿ ನಮ್ಗೆ ಅವತ್ತಷ್ಟು ಪ್ರಚಾರ ಸಿಕ್ಕಿದ ಕಾರಣ ನಾವು ಅಷ್ಟು ದೊಡ್ಡ ಕಲಾವಿದರಾಗಿದ್ದೇವೆ ಅಂತ. ಈಗ ಏನಿದ್ರು ರೀಲ್ಸ್ ಮಾಡಿಯೋ, ವಿಡಿಯೋ ಮಾಡಿಯೋ, ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಬಿಡ್ಬೋದು, ಪ್ರಚಾರ ಗಳಿಸ್ಬೋದು. ಆ ಕಾಲದಲ್ಲಿ ಪೇಪರೇ ಮಾಧ್ಯಮ ಪ್ರಚಾರ ಗಳಿಸಲಿಕ್ಕೆ. ಅಂತ ಸಂದರ್ಭದಲ್ಲಿ ಅನೇಕ ಕಲಾವಿದರನ್ನ, ಅನೇಕ ಸಾಹಿತಿಗಳನ್ನ ಸಮಾಜಕ್ಕೆ ಪ್ರಚಾರ ಗಳಿಸಿದಂತ ನಮ್ಮ ಜಿಲ್ಲೆಯಲ್ಲಿ ಯಾವುದು ಪರಿಚಯ, ಜನಸಾಮಾನ್ಯರಿಗೆ ಪರಿಚಯ ಇಲ್ಲದ ಕಲಾವಿದರನ್ನು ಜಿಲ್ಲೆಯಾದ್ಯಂತ ಪರಿಚಯ ಮಾಡಿಸಿದಂತ ಕೀರ್ತಿ ಇವತ್ತು ಮನೋಹರ್ ಕಾಮತಿಗೆ ಇರ್ಬೋದು, ಸರ್ ಮನೋಹರ್ ಪ್ರಸಾದ್ ಅವರಿಗೆ ಆ ಕೀರ್ತಿ ಸಲ್ಲುತ್ತದೆ. ಆ ರೀತಿ ಜನರನ್ನ, ಕಲಾವಿದರನ್ನ ಕೂಡ, ಸಾಹಿತಿಗಳನ್ನ ಕೂಡ ಬೆಳೆಸಿದ್ರು ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಮಟ್ಟದ ಕಲಾವಿದರಿದ್ದಾರೆ ಅವರೆಲ್ಲ ಉದಯವಾಣಿಯ ಮುಖಾಂತರ ಬೆಳೆದವರು ಅಂತ ಹೇಳ್ಬೋದು. ಯಾಕಂದ್ರೆ ಉದಯವಾಣಿಯನ್ನ ಈ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದ ಪೇಪರಿಗೆ, ಉದಯವಾಣಿಗೆ ಫೌಂಡೇಶನ್ ಹಾಕಿದವರು ಮನೋಹರ್ ಪ್ರಸಾದ್ ಅವರು. ಅವ್ರು ಇಲ್ಲದಿದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುತ್ತಾ ಇರಲಿಲ್ಲ ಉದಯವಾಣಿ ಇವತ್ತು ಪೇಪರ್. ಅಷ್ಟು ದೊಡ್ಡ ಮಟ್ಟಿಗೆ ಉದಯವಾಣಿಯನ್ನು ಬೆಳೆಸಿದ್ರು, ತಾವು ಬೆಳೆದು ಬಿಟ್ರು. ಸೊ ಅದ್ಭುತವಾಗಿ ಜಿಲ್ಲೆಗೆ ಬರುವ ಎಲ್ಲ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ನಾಯಕರನ್ನ ಕೂಡ ಸಂದರ್ಶನ ಮಾಡಿದವರು ಅವರು. ಅದ್ಭುತ ನೆನಪು ಶಕ್ತಿ. ನಮಗೆ ಏನು ಬೇಕಿದ್ರು ಕ್ಷಣ ಮಾತ್ರದಲ್ಲಿ, ನಮಗೆಲ್ಲ ಕೆಲಸ ಇಲಾಖೆಯಿಂದ
ತಕ್ಷಣ ಒಂದು ಯಾವುದೋ ಒಂದು ನಾಯಕರ ಬಗ್ಗೆಯೋ ಯಾವುದೋ ಒಂದು ಸ್ಥಳದ ಬಗ್ಗೆಯೋ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಒಳಗೆ ಮಾಹಿತಿ ಬೇಕು ಅಂತ ಬರ್ತದೆ. ಆವಾಗ ನಮಗೆಲ್ಲ ಎಲ್ಲ ಯಾವ ಇದು ಬುಕ್ಸ್ ಅನ್ನ ಕೂಡ ಯಾವ ಪುಸ್ತಕವನ್ನ ರೆಫರ್ ಮಾಡಿದ್ರು ನಮಗೆ ಅಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುದಿಲ್ಲ. ಆವಾಗ ನಾನೇನ್ ಮಾಡೋದಂದ್ರೆ ತಕ್ಷಣ ಅವರಿಗೆ ಫೋನ್ ಮಾಡಿ ರೆಕಾರ್ಡ್ ಮಾಡುದು, ಮನೋಹರ್ ಪ್ರಸಾದ್ ಸರ್ ಅರ್ಜೆಂಟ್ ಮಾಹಿತಿ ಕೊಡಿದ್ರು ನಿಂತ ಬಗ್ಗೆ ಪನ್ಲೆ ನಾನು ರೆಕಾರ್ಡ್ ಮಾಡುದು, ಮತ್ತೆ ನಮ್ಮ ಆಫೀಸಲ್ಲಿ ಟೈಪ್ ಮಾಡಿ ನಾವು ಕಳಿಸ್ತಾ ಇದ್ದೇವೆ. ಹೋದ ವರ್ಷ 3 ವರ್ಷದ ಹಿಂದೆ ನಮಗೆ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಸ್ಥಳಗಳ ಬಗ್ಗೆ ಅರ್ಜೆಂಟ್ ಮಾಹಿತಿ ಬೇಕು, ಅರ್ಧ ತಾಸಿನೊಳಗೆ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ. ಸೊ ನಾವು ತಕ್ಷಣ ಇವರಿಗೆ ಫೋನ್ ಮಾಡಿ ರೆಕಾರ್ಡ್ ಮಾಡಿದ್ದೆ. ಅವರೆಲ್ಲ ಸುಳ್ಯದಿಂದ ಹಿಡಿದು ಮಂಗಳೂರಿನವರೆಗೆ ಎಲ್ಲೆಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ ಅದನ್ನೆಲ್ಲ ಹೇಳ್ತಾ ಹೋದ್ರು. ಇಸವಿಯ ಜೊತೆ ಅದರ ಸಂಖ್ಯೆ, ಅವರ ಹೆಸರು, ಯಾವ ದಿನ ನಡೆಯಿತು. ಸೊ ಅಷ್ಟು ಅದ್ಭುತವಾದ ನೆನಪಿನ ಶಕ್ತಿಯನ್ನ ನಾನು ಯಾರನ್ನೂ ನೋಡಲಿಲ್ಲ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ನೆನಪಿನ ಶಕ್ತಿ ಇರೋ ವ್ಯಕ್ತಿ ಯಾರು ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಅದ್ಭುತವಾದ ಕಂಪ್ಯೂಟರ್ಗೂ ಕೂಡ ಅಷ್ಟು ಮೆಮೊರಿ ಬರಲಿಕ್ಕಿಲ್ಲ, ಅಷ್ಟು ನೆನಪಿನ ಶಕ್ತಿ ಇರುವಂತ ಮನೋಹರ್ ಪ್ರಸಾದ್ ಅವರು ಒಂದು ಇನ್ನು ಅಂತ ಅವರ ಸ್ಥಾನಕ್ಕೆ ಇನ್ನೂವರೆಗೂ ಬರಲಿಲ್ಲ, ಇನ್ನೂ ಬರೋದು ಬಹಳ ಕಷ್ಟ. ಅದ್ಭುತ ವ್ಯಕ್ತಿಯನ್ನ ಇವತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ನೆನಪಿಸಿದ್ರೆ. ಅವರ ಬಗ್ಗೆ ಬಹಳಷ್ಟು ಹಿರಿಯರಾದ ತಮ್ಮ ಹರೀಶ್ ರೈ ಅವರು ಹೇಳಿದರು. ಸೊ ಇಂತಹ ಸಂದರ್ಭದಲ್ಲಿ ಈ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯನ್ನು ಕೂಡ ನೆನಪಿಸಬೇಕು. ಯಾಕಂದ್ರೆ ಇವತ್ತು ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಹಬ್ಬಕ್ಕ ಎಷ್ಟು ಪ್ರಚಾರ ಮಾಡಲಿಕ್ಕೆ ಕಾರಣ ಈ ಸಮಿತಿ ಅಂತ ನಾನು ಹೇಳ್ತೇನೆ. ಇವತ್ತು ಹಬ್ಬಕ್ಕನ ಬಗ್ಗೆ ಎಷ್ಟು ದೊಡ್ಡ ಮಟ್ಟದ ಪ್ರಚಾರ ಜನಸಾಮಾನ್ಯರಿಗೆ ಹಬ್ಬಕ್ಕ ಯಾರಂತ ಗೊತ್ತಾಗ್ಲಿಕ್ಕೆ ಈ ಸಮಿತಿಯ ಪ್ರಯತ್ನ ಇದೆ. ಒಂದ್ ವೇಳೆ ಇವರು ಏನು ಪ್ರಯತ್ನ ಮಾಡದಿದ್ರು ಯಾರೋ ಒಬ್ರು ನಾಯಕಿ ಹಬ್ಬಕ್ಕ ಇರ್ತಿದ್ರು, ಅಷ್ಟೇ ಇರ್ತಿತ್ತು. ಅಂದ್ರೆ ಆಚೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಜನಸಾಮಾನ್ಯರಿಗೆ ಇರ್ಲಿ, ರಾಜಕೀಯದವರಿಗೆ ಇರ್ಲಿ, ಸರ್ಕಾರಕ್ಕೆ ಇರ್ಲಿ, ಸಂಘ ಸಂಸ್ಥೆಗೆ ಇರ್ಲಿ, ಮಾಧ್ಯಮಕ್ಕೆ ಆಗ್ಲಿ, ಹಬ್ಬಕ್ಕನ ಬಗ್ಗೆ ಅಷ್ಟು ಪ್ರೀತಿ, ಅಷ್ಟು ಒಲವು, ಅಷ್ಟು ಪ್ರಜ್ಞೆ, ಜಾಗೃತಿ ಉಂಟಾಗ್ಲಿಕ್ಕೆ ಈ ಸಮಿತಿಯ ಕಳೆದ 20-25 ವರ್ಷದ ನಿರಂತರ ಪರಿಶ್ರಮವೇ ಕಾರಣ. ಅಂದ್ರೆ ಹಿಂದೆ ಇಡೀ ತಂಡವೇ ಇದೆ. ದಿನಕರ್ ಉಲ್ಲಾಲ್ ಅವರಿದ್ದಾರೆ. ಬಹಳ ನಿರಂತರವಾಗಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮವನ್ನ ಹಬ್ಬಕ್ಕನ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇವರಿಗೆ ಹಬ್ಬಕ್ಕನ ಆಶೀರ್ವಾದ ಸಿಗಲಿ, ದೇವರ ಆಶೀರ್ವಾದ ಇನ್ನೂ ಗಟ್ಟಿ, ಇನ್ನೂ ಜಾಸ್ತಿ ಹಬ್ಬಕ್ಕನ ನೆನಪುವಂತ ದೊಡ್ಡ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಸಿಗಲಿ ಅಂತ ಹಾರೈಸ್ತಾ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ದಿನಕರ್ ಉಲ್ಲಾಲ್ ಅವರಿಗೆ ಮತ್ತು ಅವರ ತಂಡಕ್ಕೆ ಈ ಸಮಿತಿಗೆ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿನ ಮಾವು ಕರ್ನಾಟಕ ಹೃದಯ ಶಿವ, ಸತ್ತಂತಿಯರನ್ನು ಬಡಿದೆಬ್ಬೆಚ್ಚರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಿಸು. ಬಹುಶಃ ಅದ್ಭುತ ಸಂದೇಶದ ಜೊತೆಗೆ ನಮ್ಮ ಸಮಿತಿಯ ಜೊತೆಗೆ ನಿತ್ಯ ನಿರಂತರ ಕೊಂಡಿಯಾಗಿ ನಮ್ಮ ಉತ್ಸವಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಪ್ರಾಯೋಜಕತ್ವದ ಮೂಲಕ ಕೊಟ್ಟವರು. ಬಹುಶಃ ಈ ಸಂದರ್ಭದಲ್ಲಿ ಒಂದಿಷ್ಟು ನೆನಪುಗಳನ್ನ ಸ್ಮರಿಸುತ್ತಾ ನಮ್ಮ ಇಲಾಖೆಯಿಂದ ಮತ್ತೂ ಕೂಡ ನೀಡುವಂತಹ ಒಂದಷ್ಟು ಅನುದಾನಗಳು, ಸರ್ಕಾರದ ಅನುದಾನ ಬರುವಾಗ ಒಂದಿಷ್ಟು ಗೊಂದಲಗಳಿತ್ತು. ಸರ್ಕಾರೇತರವಾಗಿ ನಮ್ಮ ಸಂಸ್ಥೆ ಊರ ಪರವೂರಿನ ದಾನಿಗಳ ಸಹಕಾರದಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ತಂಡ ವರ್ಷಕ್ಕೊಂದು ಸಲ ಆದರೂ ಉತ್ಸವವನ್ನ ಮಾಡುವಂತಹ ಒಂದು ತಯಾರಿಯನ್ನು ನಡೆಸುವುದರ ಮೂಲಕ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಪ್ರತಿ ಸಲ ಹೇಳೋದು, ರಾಜೇಶ್ ಸರ್ ಹತ್ರ ಹೋಗಿ ನಮ್ಮ ಒಂದಷ್ಟು ಇಲಾಖೆಯಿಂದ ಬರುವಂತಹ ಅನುದಾನಗಳು ಇವೆ ಅಂತೇಳಿ KMK ಅವರನ್ನ ನೆನಪು ಮಾಡಿದ್ರು. ಮತ್ತೊಮ್ಮೆ ರಾಜೇಶ್ ಸರ್ ತಮ್ಮನ್ನ ನೆನಪಿಸುತ್ತಾ, ರಾಜೇಶ್ ಅಣ್ಣ ಮುಂದಿನ ಉತ್ಸವಕ್ಕಾದ್ರೂ ಆ ಏನಿರುವಂತದ್ದು ಏನಾದ್ರೂ ಸಾಧ್ಯತೆಗಳು ಇದ್ದರೆ, ಯಾಕಂದ್ರೆ ಅದು ನಮಗೆ ಮತ್ತು ಸಮಿತಿಗೆ ಗೊತ್ತಿದೆ, ಇಲಾಖೆಗೆ ಮತ್ತು ಸಮಿತಿಗೆ, ಅದನ್ನು ಮತ್ತೆ ತಮಗೆ ಮೆಮೊರೈಸ್ ಮಾಡುವಂಥದ್ದು. ಸೊ ನಿಮ್ಮ ನಿತ್ಯ ನಿರಂತರ ಸಹಕಾರ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಈಗಾಗಲೇ ತ್ರಿಮೂರ್ತಿಗಳಿಗೆ ಗೌರವದ ಸನ್ಮಾನ ನಡೆದಿದೆ. ಅವರ ಮನದ ಒಂದೆರಡು ಮಾತುಗಳು ನಮಗಾಗಿ ಹಿರಿಯರಾದಂತಹ ನಮ್ಮ ಮಲ್ಲಾರ್ ಜಯರಾಮ್ ರೈಗಳು ತಮ್ಮ ಮನದ 2 ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕನ್ನಡಾಂತರ್ಗತ ತುಳುನಾಡು, ಕನ್ನಡದ ಒಳಗೆ ತುಳುನಾಡಿದೆ ಅಲ್ಲ. ಹಾಗಾಗಿ ನನಗೆ ತಾಯಿ ಭುವನೇಶ್ವರಿ ಮತ್ತು ಆ ತುಳುನಾಡಿನ ಪ್ರತೀಕವಾದ ಅಬ್ಬಕ್ಕ ರಾಣಿ ಇವರಿಬ್ಬರ ಆಶೀರ್ವಾದವು ಇವತ್ತು ಸಿಕ್ಕಿತು ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. 2 ಇದೆ, ತವಳವ ತಾಯಿ, ತುಳು ತಾಯಿ ಮತ್ತು ಕನ್ನಡ. ಆಗಲೇ ರಾಜೇಶ್ ಹೇಳಿದ್ರು, ಇದು ಬರೀ ಸಂಸ್ಕೃತ ಭಾಷೆ ಅಲ್ಲ, ಇದು ಭಾಷೆಯನ್ನು ಮೀರಿದ ಸಂಸ್ಕೃತಿಗೆ ಸಂಬಂಧಪಟ್ಟಿದೆ. ಅದರಲ್ಲಿ ಅವರು ಪ್ರಾಸಂಗಿಕವಾಗಿ ಹೇಳಿದರು, ತುಳು, ಬ್ಯಾರಿ, ಕೊಂಕಣಿ ಎಲ್ಲರೂ ಸರ್ವಭಾಷಾಮಯಿ ಸರಸ್ವತಿ ಅಂತ ನಮ್ಮವರು ಹೇಳಿದರು. ಎಲ್ಲ ಭಾಷೆಗಳು ಅದು ಸರಸ್ವತಿಯ ಸ್ವರೂಪ. ಅದು ಒಂದು ಭಾಷೆ ಹೆಚ್ಚಲ್ಲ, ಒಂದು ಭಾಷೆ ಕಡಿಮೆ ಅಲ್ಲ, ಅದೆಲ್ಲವೂ ಒಂದೇ ಆಗಿದೆ. ನಾವೆಲ್ಲ ಆ ಥರ
ಬಹಳ ಉದಾರವಾದ ಒಂದು ಮನೋಭಾವ ಇಟ್ಟುಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದವರು ಈಗಲೂ ಇದ್ದಾರೆ. ಅದೇ ಸರಿಯಾದ ಮಾರ್ಗ. ಎಲ್ಲರನ್ನು ಸರ್ವಜನ ಸುಖ ಆಗಿ ಎಲ್ರಿಗೂ ಸುಖವಾಗಿ ಅಂತ ಹೇಳಬೇಕಾದಂತಹ, ಈಗಂತೂ ಅದು ಹೆಚ್ಚು ಅಗತ್ಯ ಇದೆ. ಎಲ್ಲ ಭೇದಗಳನ್ನು ಮೀರಿ ಮೇಲೆ ನಿಲ್ಲಬೇಕು ಅಂತ ಹೇಳಬೇಕಾದಂಥ ಒಂದು ಸಂದರ್ಭ. ತಾಯಿ ಭುವನೇಶ್ವರಿ, ಆ ಹೆಸರಿನಲ್ಲಿ ಭುವನೇಶ್ವರಿ, ಇಡೀ ಭುವನ ಅಂದರೆ ಈ ಲೋಕ ಮಾತ್ರ ಅಲ್ಲ, ಭುವನ ಇಡೀ ವಿಶ್ವ, ಅದರ ಈಶ್ವರಿ, ಎಲ್ಲವನ್ನೂ ಒಳಗೊಂಡಿದ್ದು ಅಂಥ ಎಲ್ರಿಗೂ ಸುಖವನ್ನು ಬಯಸುವಂಥದ್ದು. ಎಲ್ಲೂ ಮತ್ಸರ ಕವಿಗಳು ಅದನ್ನು ಹಾಡ್ತಾರೆ, ತಾಯಿಯನ್ನೆಲ್ಲ ಹಾಡಿದರು. ಭಾಳ ಸಂತೋಷದಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ನನ್ನ ಎಡಬೈದಲ್ಲಿ ಇದ್ದಾರೆ, ನನಗೆ ಭಾಳ ಹಿಂದಿನ ಪರಿಚಿತರು ಮತ್ತು ಅವರನ್ನು ಕೂಡ ನನಗೆ ನೋಡಿದಾಗ ನೆನಪಾಗುತ್ತೆ. ಭಾಳ ದೀರ್ಘಕಾಲ ನನ್ನ ಸೇವೆಯನ್ನು ಮಾಡಿದ್ದೇನೆ ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ. ಮನೋಹರಂತೂ ಭಾಳ ಅವರು ನನಗೆ ತುಂಬ ಜೂನಿಯರ್. ಅವಾಗ ಅವರು ನಮ್ಮ ಮೇಲೆ ಭಾಳ ಗೌರವದಿಂದ ನೋಡೋರು. ನಾನು ನವಭಾರತದಲ್ಲೋ ಡೆಕ್ಕನ್ ಹೆರಾಲ್ಡಲ್ಲೋ ಇರುವಾಗ ಅಲ್ಲಿಗೆ ಅವ್ರು ಬರೋರು. ಆಗ ಇನ್ನೊಬ್ಬರು ವಿದ್ಯಾರ್ಥಿ ಆಗ ಬಂದು ನಮ್ಮನ್ನು, ಅವಾಗ ನನ್ನ ಕಾಲದಲ್ಲಿ ರಾಮಶಂಕರ್ ನೆನಪಿರ್ತದೆ, ಮೈಯರಿದ್ದರು, ನರಸಿಂಹರಾವ್ ಇದ್ದರು, ಆಮೇಲೆ ಉಭಯ ಇದ್ದರು, ನಾನು ಉಭಯ ಇದ್ದರು. ಹೀಗೆ ನಾವೆಲ್ಲ ಬಹುಶಃ ಆ ಗುಂಪಲ್ಲಿ ನಾನು ಕಿರಿಯ, ಅವರೆಲ್ಲ ನನ್ನ ಜೊತೆ ಹಿರಿಯರು. ಅವರು ಗೋಪಾಲನಂತ ಒಬ್ಬರು ಇದ್ದರು. ಈಗ ನನಗೆ ಎಲ್ಲವೇ ನೆನಪಾಯಿತು ಹರೀಶ್ ರೈಗಳೆಲ್ಲ ಅವರು ಹೇಳುವಾಗೆಲ್ಲ ಆ ಜೀವನದ ಇಡೀ ಒಂದು ವೈಡ್ ಸ್ಪೆಕ್ಟ್ರಮ್ ನೆನಪಾಯಿತು. ನನ್ನ ಕಣ್ಣಿದ್ರಿಗೆ ಬಂದ ಹಾಗಾಯಿತು. ಉಳ್ಳಾಲ ಅಂದರೆ ಅದು ಇನ್ನೂ ನಮ್ಮ ಖಾದರ್ನ ತಂದೆಯವರು, ಅವರು ನನ್ನ ಮುಂದೆ ಇದ್ದರು, ಬಂದಿಯವರ ಹತ್ರ ಇದ್ದರು, ಯಾರು ಊಟಿ ಬರೀದ್ರು. ಅವರು ನನಗೆ ಭಾಳ ಆಗ್ತೀವಿ. ಆ ದೃಷ್ಟಿಯಿಂದ ಖಾದರ್ರು ನನಗೆ ಅಷ್ಟೇ ಪ್ರೀತಿಯವರಾದರು. ಜಯರಾಮ್ ಶೆಟ್ಟರನ್ನು ಭಾಳ ದೀರ್ಘಕಾಲದಿಂದ ಅವರ ಶಾಸಕತ್ವದ ಕಾಲದಲ್ಲಿ ಹಿಡಿದು ಹೀಗೆ ಇದು ಮಂಗಳೂರಿನ ಒಂಥರ ಔಟ್ಸ್ಕರ್ಟ್ ಇದ್ದ ಹಾಗೆ. ಉಳ್ಳಾಲ ಅನ್ನೋದು ಮಂಗಳೂರಿದೇ ಒಂದು ಭಾಗ. ಹಾಗೆ ಈಗಂತೂ ಇನ್ನೂ ಹತ್ತಿರ ಆಗ್ತದೆ ಈ ಆಧುನಿಕ ಇದರಿಂದಾಗಿ. ಎನಿವೇ, ಈ ಒಂದು ಹಬ್ಬಕ್ಕ ಆ ರಾಣಿಯ ಆ ಸ್ಫೂರ್ತಿ ನಮ್ಮನ್ನು ಇನ್ನೂ ಬೆಳೆಸಲಿ. ಈ ತುಳುನಾಡಿಗೆ ಒಂದು ಹಿರಿಮೆಯನ್ನು, ಗರಿಮೆಯನ್ನು ತಂದ ವ್ಯಕ್ತಿತ್ವ ಅದು. ಹಬ್ಬಕ್ಕಂದರೆ ಸಾಮಾನ್ಯರಲ್ಲ. ನಮ್ಮಲ್ಲಿ ಇಲ್ಲಿ ಸಾಮೂಹಿಕ ಸಾಮರಸ್ಯತೆ ಇಲ್ಲಿ ಇದ್ದಿದ್ರೆ ಒಂದು ಪಾಲು ಅವರಿಗೂ ಸಲ್ಲಬೇಕು. ಅವರು ಬದುಕಿದಾಗ, ಅವರು ಆಳ್ವಿಕೆ ಮಾಡಿದಾಗ ಎಲ್ಲ ಕೋಮಿನವರನ್ನು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಬದುಕಿದ ರಾಣಿ ಆಕೆ. ಅಂತಹ ರಾಣಿಯ ಹೆಸರಿನಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು. ನಿಮ್ಮೆಲ್ಲರನ್ನ ಕಂಡು ನನಗೆ ಸಂತೋಷ ಆಗಿದೆ. ನಾನು ಒಟ್ಟಿಗೆ ಸನ್ಮಾನಿತರಾದವರು ಮಾತಾಡಿ ಅವರ ಪರವಾಗಿಕೊಂಡು ನನ್ನ ಸ್ವಂತ ಪರವಾಗಿ ನನ್ನ ಆಭಾರ ಎಂಬ ನಾಣ್ಣುಡಿಯನ್ನು ಮತ್ತೆ ನೆನಪಿಸಿಕೊಟ್ಟಂತ ಹಿರಿಯರಾದಂಥ ಮಲ್ಲಾರ್ ಜಯರಾಮ್ ರೈಗಳಿಗೆ ವಂದಿಸುತ್ತಾ, ಇನ್ನೆರಡು ನಮ್ಮ ಮುತ್ತು ರತ್ನಗಳಾಗಿ ಅವರ ಆ ಬದಿಯಲ್ಲಿ ಈ ಬದಿಯಲ್ಲಿದ್ದಾರೆ. ನಮ್ಮ ಸನ್ಮಾನಕ್ಕೆ ಗೌರವಪೂರ್ವಕವಾಗಿ ತನ್ನ ಮನದ ಮಾತುಗಳನ್ನು ಮನದಲ್ಲೇ ಇರಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ಬಹುಶಃ ಮನ ತುಂಬಿಯ ಹಾರೈಕೆ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಆಗಲೇ ಅದನ್ನು ಕೇಳ್ತಾ ಇದ್ದೆ. ನಾನು ಆಗ್ಲೇ ಹೇಳಿದೆ, ಜಯಂತಣ್ಣ ಅಂತ ಹೇಳಿದ್ರೆ ಕ್ಯಾಮರಾದ ಹಿಂದೆ ಜಯಂತಣ್ಣ. ಅವರ ಕ್ಯಾಮರಾ ಕಣ್ಣುಗಳೇ ನಮಗೆ ಚಿತ್ರಣದಲ್ಲಿ ಸಿಗುವಾಗ ಮಾತ್ರವೇ ಗೊತ್ತಾಗುದು ಇದು ಜಯಂತಣ್ಣನ ಕೆಲಸ ಅಂತ. ಇನ್ನೊಬ್ರು ಜಾನ್ ಅವರು, ನನಗೆ ಅವರ ಒಂದು ಮುದ್ದು ಮುಖದ ಜೊತೆಗೆ ಆ ಮುಗ್ಧತೆ, ಅವರು ಹಿರಿಯರಂತ ಅನಿಸೋದಿಲ್ಲ. ಛಾಯಾಗ್ರಾಹಕರೆಲ್ಲ ಬಹುಶಃ ಇದೇ ರೀತಿ ಮನದ ನೋವುಗಳ ಜೊತೆಗೆ ತನ್ನ ಕರ್ತವ್ಯವನ್ನೇ ದೇವರಂತ ತಿಳ್ಕೊಂಡು ನಗುತ್ತಾ ಇನ್ನೊಬ್ಬರನ್ನ ನಗಿಸ್ತಾ ಬದುಕುವಂತ ಛಾಯಾಗ್ರಾಹಕರ ಬದುಕಿಗೆ ಸ್ಫೂರ್ತಿಯಾಗಿ ಜಾನ್ ಡಿಸೋಸ್ ಅವರು ನಮ್ಮ ಜೊತೆ ಇದ್ದಾರೆ. ತಮಗೆ ಮತ್ತೆ ತಮ್ಮೆಲ್ಲ ಶಿಷ್ಯಂದ್ರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸುತ್ತಾ, ಸ್ನೇಹಿತರೆ, ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ಅತಿಥಿಗಳಿಗೆ ಗೌರವ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ನಮ್ಮ ಅಧ್ಯಕ್ಷರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಉಳ್ಳಾಲ್ ಅವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ರಾಜೇಶ್ ಸರ್ ಅವರಿಗೆ ಗೌರವ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಸನ್ಮಾನ್ಯ ಮನೋಹರ್ ಪ್ರಸಾದ್ ಜಿ ಅವರನ್ನ ಗೌರವಿಸಿ ನೆನಪಿಸಿ ಮತ್ತೊಮ್ಮೆ ನೆನಪಿನಂಗಳದಲ್ಲಿ ನಮಗೆ ಸಂಸ್ಮರಣೆಯನ್ನು ಕೊಟ್ಟಂತಹ ಹಿರಿಯರು ಆತ್ಮೀಯರಾದಂತಹ ಬಿ ಹರೀಶ್ ರೈಗಳಿಗೆ ಕೂಡ ನಮ್ಮ ಹೈದರ್ ಪ್ರತಿಪಾಡಿಯವರು ಉಪಾಧ್ಯಕ್ಷರು ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಛಾಯಾಗ್ರಾಹಕ
ಸಂಘದ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ರಾಜೇಶ್ ಅವರಿಗೆ ಸದಾನಂದ ಬಂಗೇರವರು ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಪತ್ರಕರ್ತರು ಹರೀಶಣ್ಣ, ರಾಜೇಶ್ ಬರ್ತಾರೆ, ಬಶೀರ್ ಅವರು. ಆತ್ಮೀಯರೇ, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ನಮ್ಮ ನಿಮ್ಮೆಲ್ಲರ ಹಿರಿಯರು, ಮಾಜಿ ಶಾಸಕರು, ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರು ಈಗ ಅಧ್ಯಕ್ಷೀಯ ಭಾಷಣ. ಕನ್ನಡ ರಾಜ್ಯೋತ್ಸವದ ದಿನವಾಗಿ ಹಿರಿಯ ಪತ್ರರಂಗದ ಹಿರಿಯರು ಆದಂಥ ಗೌರವಾನ್ವಿತ ದಿವಂಗತ ಮನೋಹರ್ ಪ್ರಸಾದರ ಸಂಸ್ಮರಣೆಯ ಮುಖಾಂತರ ಹಬ್ಬಕ್ಕ ಉತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ಆತ್ಮೀಯರೇ, 1997ರಿಂದ ಉಳ್ಳಾಲದಲ್ಲಿ ಹಬ್ಬಕ್ಕ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅನೇಕ ಏಳುಬೀಳುಗಳು, ವ್ಯತ್ಯಾಸಗಳು, ಆರ್ಥಿಕ ತೊಂದರೆಗಳ ನಡುವೆ ಕೂಡ ನಾವು ಇದನ್ನು ಮುಂದುವರಿಸಿಕೊಂಡು ಬರ್ತಾನೇ ಇದ್ದೇವೆ. ಸರ್ಕಾರದಿಂದ ಪ್ರಾರಂಭದಲ್ಲಿ ನಾನು MLA ಆಗಿರುವಾಗ ಪ್ರಾರಂಭ ಆಗಿತ್ತು. ಆದರೂ ಕೂಡ ಈಗ ಸರ್ಕಾರ ನಮಗೇನು ಧನ ಸಹಾಯ ಮಾಡ್ತಾ ಇಲ್ಲ. ಬೇರೆ ಬೇರೆ ಕಾರಣ ನಾವು ಅದನ್ನು ವಿರೋಧ ಮಾಡುವಂಥದ್ದು ಇದೆ. ಆದರೆ ಸಾರ್ವಜನಿಕರ ದೇಣಿಗೆಯನ್ನು ಸಂಗ್ರಹಿಸಿಕೊಂಡು ಪ್ರತಿ ವರ್ಷ ಹಬ್ಬಕ್ಕೋತ್ಸವ ಮಾಡ್ತಾ ಇದ್ದೇವೆ. ಜೊತೆಗೆ ಈಗ ಕಳೆದ ಕೆಲವಾರು ವರ್ಷಗಳಿಂದ ಹಬ್ಬಕ್ಕೋತ್ಸವ ಅಲ್ಲದೆ ನಮ್ಮ ಸ್ಥಳೀಯರಾಗಿದ್ದಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಮನೋಹರ್ ಪ್ರಸಾದರ ನೆನಪಿನ ಮುಖಾಂತರ ಈ ಕ್ಷೇತ್ರದಲ್ಲಿ ದುಡಿದವರನ್ನು ಗೌರವಿಸುವುದು, ಸನ್ಮಾನಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಹೆಮ್ಮೆ, ಮಲ್ಲಾರ್ ಜಯರಾಮಯ್ಯವರು ಹೇಳಿದರು, ನಮಗೆ ಹೆಮ್ಮೆ ಅಂತ ಹೇಳಿದರೆ ಇವತ್ತು ಉಳ್ಳಾಲದಲ್ಲಿ ಏನು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಆ ಗಟ್ಟಿ ಧ್ವನಿಯಂಥ ಮಹಿಳೆ ಹಬ್ಬಕ್ಕಳನ್ನು ಪ್ರಧಾನಿಯಿಂದ ಹಿಡಿದು ಎಲ್ಲರೂ ನೆನೆಸಿಕೊಳ್ತಾ ಇದ್ದಾರೆ ಇತಿಹಾಸದ ಪುಟಗಳಲ್ಲಿ ಬೇರೆ. ಆದ್ರಿಂದ ಇವತ್ತು ರಾಜಕಾರಣಿಗಳಾಗಿರ್ಬೋದು ಅಥವಾ ಧೀಮಂತರಾಗಿರ್ಬೋದು, ವಿದ್ವಾಂಸರಾಗಿರುವವರು, ಅವ್ರು ಯಾರಾದರೂ ಮಂಗಳೂರಿಗೆ ಬಂದಾಗ ಕಾರ್ಯಕ್ರಮದಲ್ಲಿ ಭಾಗಿಸಿದಾಗ ಹಬ್ಬಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಅದೇ ನಮಗೆ ಸಂತೋಷ. ಅದೇ ಒಬ್ಬ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಒಬ್ಬ ಗಟ್ಟಿ ಮಹಿಳೆ ಸ್ವಾತಂತ್ರ್ಯ ಹೋರಾಟಗಾರ್ತಿ. ನೀವು ಬೇಡ, ನೀವು ನಿಮ್ಮ ದೇಶಕ್ಕೆ ಹೋಗಿ, ನಮಗೆ ನಮ್ಮದೇ ಆದಂಥ, ಜೊತೆಗೆ ನಮಗೆ ಇವತ್ತು ಪ್ರೇರಣೆ ನಮ್ಮ ಈ ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ನಾವು ಕಾಂಗ್ರೆಸ್ನವರು, BJPಯವರು, ಬೇರೆ ಪಾರ್ಟಿಯವರು ಒಟ್ಟಾಗಿದ್ದೇವೆ. ನಮ್ಮ ನಮ್ಮ ರಾಜಕೀಯ ಪಾರ್ಟಿ ಅದ್ರ ವಿಚಾರ ಬೇರೆ. ಅದ್ರ ಜೊತೆಗೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ನಾವು ಜೊತೆಯಾಗಿ 97ರಿಂದ ಅದನ್ನು ಅಳವಡಿಸಿಕೊಂಡು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೊರಗೆ ರಾಜಕೀಯ ಬೇರೆ, ಇದರ ಒಳಗೆ ಹಬ್ಬಕ್ಕ ಉತ್ಸವದಲ್ಲಿ ನಾವೆಲ್ಲ ಒಂದು ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಈಗ ಕೆಲಸ ಮಾಡ್ತಾ ಇದ್ದೇವೆ. ದಿನಕರ್ ಉಳ್ಳಾಲರವರ ನಾಯಕತ್ವದಲ್ಲಿ ನಾವು ಅವರನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಅದೇನು ನಾವು ಮನೋಹರ್ ಪ್ರಸಾದ ಸಂಸ್ಮರಣೆ ಮಾಡ್ತಾ ಇದ್ದೇವೆ. ಇದು ಸಮಾಜಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಒಂದು ಮಾರ್ಗದರ್ಶನ ಕೊಡುವ ದೃಷ್ಟಿ ನಮ್ಮದೊಂದು ಅಳಿಲ ಸೇವೆ. ಆ ದೃಷ್ಟಿಯಿಂದ ಇವತ್ತು ಹಬ್ಬಕ್ಕಳ ಆ ನೇರ ನಡೆನುಡಿ, ಅವಳು ಹೋರಾಡಿದಂಥ ವಿಚಾರಗಳು, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಇದೆಲ್ಲವೂ ನಮ್ಮ ಜನರಿಗೆ ಮತ್ತು ಮತೀಯ ಸಾಮರಸ್ಯವನ್ನು ಇಟ್ಕೊಂಡು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನಮಗೆಲ್ಲ ಸಹಕಾರಿ ಆಗಲಿ. ನಮಗೆ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲ ಸಹಕಾರ, ಬೆಂಬಲ ಇರಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಪಟ್ಟಿರುವಂತಹ ಬೇರೆ ಬೇರೆ ಪ್ರಯತ್ನಗಳ ಜೊತೆ ರಾಣಿ ಹಬ್ಬಕ್ಕಳ ಹೆಸರು ಮತ್ತು ರಾಣಿ ಹಬ್ಬಕ್ಕ ಚಿರಸಿದಂತಹ ಸಭಾಧ್ಯಕ್ಷರು, ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರಿಗೆ ಇದೀಗ ಕಾರ್ಯಕ್ರಮದ ಮುಕ್ತಾಯದ ಚುಕ್ಕೆಯನ್ನು ನೀಡಲಿಕ್ಕೆ ಇದ್ದಾರೆ ನಮ್ಮ ಸಮಿತಿಯ ಶ್ರೀಮತಿ ಮಲ್ಲಿಕಾ ಭಂಡಾರಿಯವರು. ತದನಂತರ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅವರು ಉಪಹಾರದ ವ್ಯವಸ್ಥೆಯನ್ನ ಸ್ವೀಕರಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇದೀಗ ಕಾರ್ಯಕ್ರಮಕ್ಕೆ ಧನ್ಯವಾದ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮಾಜಿ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣ ಮಾಡಿದ ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ದಕ್ಷಿಣ ಕನ್ನಡ, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬರು ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಮನೋಹರ್ ಪ್ರಸಾದರ ಸಂಶೋಧನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸನ್ಮಾನ್ಯ ಶ್ರೀ PB ಹರೀಶ್ ರೈ, ಅಧ್ಯಕ್ಷರು, ಮಂಗಳೂರು ಪ್ರೆಸ್ ಕ್ಲಬ್, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾದ ತುಂಬ ಹೃದಯದ ಧನ್ಯವಾದಗಳು.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಸಂತ ಕೊಣಾಜೆ ಹಾಗೂ ರಾಜೇಶ್ ಗ್ರಾಹಕರು, ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ದಿನಕರ ಉಳ್ಳಾಲ್, ಗೌರವ ಉಪಾಧ್ಯಕ್ಷರಾದ ಹೈದರ್ ಪರ್ತಪಾಡಿ, ಸದಾನಂದ ಬಂಗೇರ, ಆಲಿ ಅಬ್ಬಕ್ಕ ಹಾಗೂ ದೇವಕಿ ಉಳ್ಳಾಲ್ರವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟ ಧನಲಕ್ಷ್ಮ ಗಟ್ಟಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ಗೌರವ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಒಳ್ಳೆಯ ಮಾತುಗಳನ್ನಾಡಿದ ಮಲರ್ ಜಯರಾಮ್ ರೈಗಳು, ಪತ್ರಕರ್ತರು, ಸಾಹಿತಿಗಳು, ಅವರಿಗೆ ನಿಮ್ಮೆಲ್ಲರ ಪರವಾದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಜಯಂತ್ ಉಳ್ಳಾಲ್ ದೃಶ್ಯಗ್ರಾಹಕರು, ಜಾನ್ ಡಿಸೋಜ ಛಾಯಾಗ್ರಾಹಕರು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಂತೆಯೇ ಪತ್ರಕರ್ತರ ಎಲ್ಲ ಬಂಧುಗಳಿಗೂ, ಛಾಯಾಗ್ರಾಹಕರಿಗೂ, ಹಾಗೆ ಎಲ್ಲ ಸಾಹಿತಿ ದೃಶ್ಯಗ್ರಾಹಕರಿಗಳಿಗೂ ನಮ್ಮ ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೊಟ್ಟು ನನ್ನ ಈ ಧನ್ಯವಾದ ಕಾರ್ಯಕ್ರಮ